ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಅಕ್ಷಯ ಕಾಲೇಜು ಪುತ್ತೂರು. ಇಲ್ಲಿನ ವಿದ್ಯಾರ್ಥಿ ಸಂಘ 2024-25 ಮತ್ತು IQSC ಇದರ ಸಂಯೋಗದಲ್ಲಿ ಶಿಕ್ಷಕರ ದಿನಾಚರಣೆ, ಸಾಧಕ ಶಿಕ್ಷಕರಿಗೆ ಗುರು ಪುರಸ್ಕಾರ ಮತ್ತು ಗೌರವ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳಾದ ಅಕ್ಷಯ ಕಾಲೇಜು ಪುತ್ತೂರು ಇಲ್ಲಿನ ಅಧ್ಯಕ್ಷರು ಶ್ರೀ ಜಯಂತ್ ನಡುಬೈಲು, ಉದ್ಘಾಟಕರು ಡಾಕ್ಟರ್ ತುಕಾರಾಮ್ ಪೂಜಾರಿ, ಅಧ್ಯಕ್ಷರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸಂಜಯನಗರಿ. ಗಣ್ಯ ಉಪಸ್ಥಿತಿ ಶ್ರೀಮತಿ ಕಲಾವತಿ ಜಯಂತ್, ವ್ಯವಸ್ಥಾಪಕ ನಿರ್ದೇಶಕಿ ಅಕ್ಷಯ ಕಾಲೇಜು ಪುತ್ತೂರು. ಅಂತೆಯೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಂಪತ್ ಕೆ ಪಕ್ಕಳ ಮತ್ತು ಆಡಳಿತಾಧಿಕಾರಿಗಳಾದ ಶ್ರೀ ಅರ್ಪಿತ್ ಟಿ.ಎ. ಅಂತೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಾಯಕನಾಗಿರುವ ಜೀವನ್ ಇವರು ಅತಿಥಿಗಳನ್ನು ವೇದಿಕೆಯತ್ತ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ದೇವರನ್ನು ನೆನೆಯುವುದು ಅತ್ಯಗತ್ಯ. ಇದೀಗ ಪ್ರಾರ್ಥನೆ ಕುಮಾರಿ ಕಾವ್ಯ ಇವರಿಂದ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೇವರಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ದೇವರನ್ನು ನೆನೆದು ಪ್ರಾರ್ಥಿಸಿದ ತಮಗೆ ಧನ್ಯವಾದಗಳು. ಅತಿಥಿ ದೇವೋ ಭವ ಎಂಬ ಮಾತಿನಂತೆ ಬಂದಂತಹ ಅತಿಥಿಗಳನ್ನು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಬೇಕಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸಂಪತ್ ಕೆ ಪಕ್ಕಳ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಿಕ್ಷಕರ ದಿನಾಚರಣೆಯ ಶುಭ ಕಾಮನೆಗಳನ್ನು ಎಲ್ಲರಿಗೆ ನಾನು ಮೊದಲಾಗಿ ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಕಾಲೇಜಿನ ಪ್ರಾಚಾರ್ಯರ ನೆಲೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ತಮ್ಮೆಲ್ಲರನ್ನು ಸ್ವಾಗತಿಸುವ ಜವಾಬ್ದಾರಿ ನಂದಾಗಿದೆ. ನಮ್ಮ ಅಕ್ಷಯ ಕಾಲೇಜು 2019ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜನೆಯೊಡನೆ ಪುತ್ತೂರಿನಲ್ಲಿ BSc ಫ್ಯಾಷನ್ ಡಿಸೈನ್ ಪದವಿಯನ್ನು ಪರಿಚಯಿಸಿ ಮೊದಲ ಬ್ಯಾಚ್ನಲ್ಲೇ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕನ್ನು ಗಳಿಸಿಕೊಂಡಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. 2020ರಲ್ಲಿ BSc ಇನ್ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಪದವಿಯನ್ನು ಪ್ರಾರಂಭಿಸಿದ್ದು, 2021ರಲ್ಲಿ
BCom ಪದವಿಯನ್ನು, ಅದರೊಡನೆ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಪದವಿಯನ್ನು ಕೋರ್ಸನ್ನು ಪರಿಚಯಿಸಿದಂಥ ಮೊದಲ ಕಾಲೇಜು ಅರೌಂಡ್ ಪುತ್ತೂರಿನಲ್ಲಿ ಅದು ಅಕ್ಷಯ ಕಾಲೇಜ್ ಅಂತ ಹೇಳಲಿಕ್ಕೂ ಬಹಳಷ್ಟು ಹೆಮ್ಮೆ ಅಂತ ಅನಿಸ್ತದೆ. 2021ರ ನಂತರ ನಮ್ಮ ಅಕ್ಷಯ ಕಾಲೇಜು ಈ ಹೊಸ ಕ್ಯಾಂಪಸ್ಸಿಗೆ ಪಾದಾರ್ಪಣೆ ಮಾಡ್ತದೆ ಆಗಸ್ಟಲ್ಲಿ. ನಂತರ ಕಳೆದ ಬಾರಿ BSc ಹಾಸ್ಪಿಟಾಲಿಟಿ ಸೈನ್ಸ್ ಅದು BHS, ಹಾಗೆಯೇ BCA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡಾಟಾ ಅನಾಲಿಟಿಕ್ಸನ್ನು ನಾವು ಇಲ್ಲಿ ಪರಿಚಯಿಸ್ತೇವೆ. ಎಲ್ಲ ಒಂದಕ್ಕೊಂದು ವಿನೂತನವಾದ ಕೋರ್ಸ್ಗಳನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಕೂಡ ವೃತ್ತಿಪರ ಶಿಕ್ಷಣದಲ್ಲಿ ತನ್ನದೇ ಆದಂತಹ ಅವಕಾಶಗಳು ಸಿಗಬೇಕು ಅನ್ನೋಂಥ ಒಂದು ದೂರದೃಷ್ಟಿಯ ನೆಲೆಯಲ್ಲಿ ನಮ್ಮ ಕಾಲೇಜಿನ ಅಧ್ಯಕ್ಷರಾದಂತಹ ಶ್ರೀಯುತ ಜಯಂತ ನಡುಬಳೆ ಸರ್ ಅವರು ಅಕ್ಷಯ ಕಾಲೇಜನ್ನು ಪ್ರಾರಂಭಿಸಿ ಇವತ್ತಿಗೆ ನಮ್ಮ ಕಾಲೇಜಿನಲ್ಲಿ 472 ವಿದ್ಯಾರ್ಥಿಗಳು, 6 ಪದವಿ ಕೋರ್ಸ್ಗಳು, 5 ಸರ್ಟಿಫಿಕೇಟ್ ಕೋರ್ಸ್ಗಳು, 2 ಡಿಪ್ಲೊಮಾ ಕೋರ್ಸ್ಗಳು ನಡೀತಾ ಇದೆ ಅಂತ ಹೇಳಲಿಕ್ಕೆ 5 ವರ್ಷದ ಸಿಂಹಾವಲೋಕನದಲ್ಲಿ ಭಾಳ ಹೆಮ್ಮೆಯಿಂದ ನಾನು ಈ ಜಾಗದಲ್ಲಿ ನಿಂತು ಹೇಳ್ಬೋದು. ಯಾಕಂತ ಹೇಳಿದರೆ 2019ರಲ್ಲಿ ಅಕ್ಷಯ ಕಾಲೇಜ್ ಪ್ರಾರಂಭ ಆಗುವಾಗ ನನ್ನ ಪೂರ್ವಜನ್ಮ ಪುಣ್ಯದ ಕರ್ಮ ಫಲದಿಂದಾಗಿ ಇವತ್ತು ನಾನು ಇಲ್ಲಿ ಪ್ರಾಂಶುಪಾಲರಾಗಿ ನಿಂತಿದ್ದೇನೆ ಅಂತ ಹೇಳಲಿಕ್ಕೂ ನನಗೂ ಬಹಳಷ್ಟು ಹೆಮ್ಮೆ ಅಂತ ಅನಿಸ್ತದೆ. ಸೊ ನಮ್ಮ ಅಕ್ಷಯ ಕಾಲೇಜಿನಲ್ಲಿ ಇವತ್ತು ನಾವು ಟೀಚರ್ಸ್ ಡೇಯನ್ನು ಮಾಡ್ತಾ ಇದ್ದೇವೆ. ಶಿಕ್ಷಕರ ದಿನಾಚರಣೆಯನ್ನು ಅಕ್ಷಯ ಕಾಲೇಜು ಮೊದಲು ಪ್ರಾರಂಭದಲ್ಲಿ ಮಾಡ್ತಾ ಬಂದಿದೆ. ಈ ಒಂದು ಕ್ಯಾಂಪಸ್ನಲ್ಲಿ 2021 ನಂತರ ಇಲ್ಲಿ ಬಂದಾಗ ಮೊದಲ ಬಾರಿಗೆ ಆದ ಕಾರ್ಯಕ್ರಮದ ಯಾವುದು ಅಂತ ಹೇಳಿದರೆ ಅದು ಗುರುವಂದನ ಕಾರ್ಯಕ್ರಮ ಅಂತೇಳಿ. ಬಹಳ ಅದ್ಭುತವಾದ ಕಾರ್ಯಕ್ರಮ. ನಮಗೆ ಇಲ್ಲಿ ಮೇಲುಗಡೆ ಫ್ಲೋರ್ ಇರಲಿಲ್ಲ, ಕೆಳಗಡೆ ಪ್ಯಾಸೇಜ್ ಏನು ಎಂಟ್ರೆನ್ಸ್ ಇತ್ತು, ಅಲ್ಲಿ ನಾವು ಮಾಡ್ತಿದ್ದದು. ಸ್ಟೂಡೆಂಟ್ಸ್ ಕೂಡ ಒಂದು ಅರೌಂಡ್ 70 ಅಷ್ಟು ಇದ್ದರು. ನಾವೆಲ್ಲ ಸೇರಿಬಿಟ್ಟು ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ, ಬಹಳ ಅದ್ಭುತವಾಗಿ ಆಗಿದೆ. 3 ಮಂದಿ ಸಾಧಕ ಶಿಕ್ಷಕರಿಗೆ ಸನ್ಮಾನ ಆಗಿ ಗುರು ಪುರಸ್ಕಾರ ನಡೆದಿದೆ. ಆಮೇಲೆ ನಮ್ಮ ದೇವಸ್ಥಾನದ ಮಾನಂಗೇಶ್ವರ ದೇವಸ್ಥಾನ ಟ್ರಸ್ಟಲ್ಲಿ ಮೆಂಬರ್ ಆದಂತಹ ವೀಣಾ ಮೇಡಮ್ ಏನಿದ್ರು ನಮ್ಮ ಉಪನ್ಯಾಸಕ್ಕಾಗಿ ಇದ್ದಾರೆ ಫ್ಯಾಷನ್ ಡಿಸೈನ್ ವಿಭಾಗದಲ್ಲಿ, ಅವರನ್ನು ಗುರುತಿಸಿ ಅವರಿಗೂ ಸನ್ಮಾನವನ್ನು ಮಾಡಿದೆ. ಅಂದರೆ ಗುರು ಪುರಸ್ಕಾರ ನಮ್ಮ ಕಾಲೇಜಿನ ಒಬ್ಬ ಶಿಕ್ಷಕರಿಗೂ ಆ ದಿವಸ ನಡೆದಿದೆ. ಅದೇ ರೀತಿ ಸಮಾಜದಲ್ಲಿ ಗುರುತಿಸಿ ಶಿಕ್ಷಕರಿಗೂ ಕೂಡ ಸನ್ಮಾನವನ್ನು ಅಕ್ಷಯ ಕಾಲೇಜ್ ಮಾಡಿ ಬಹಳ ಗುರು ಪುರಸ್ಕಾರದ ಮೂಲಕವೇ ಇವತ್ತು ಇಷ್ಟು ಬೆಳೆದು ಬಂದಿದೆ. ಹಿಂದೆ ಗುರುವಿರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿದಾಗೆ ನಿಶ್ಚಲವಾದಂತಹ ಗುರಿ ಇದೆ. ಹಿಂದುಗಡೆ ಎಲ್ಲ ಗುರುವೃಂದದ ಆಶೀರ್ವಾದದ ಎಲ್ಲ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಗೆ ಇದೆ. ನಾವೆಲ್ಲರೂ ಕೂಡ ಈ ಸಂಸ್ಥೆಯಲ್ಲಿ ದುಡಿಯೋರೆಲ್ಲರೂ ಕೂಡ ಯಂಗ್ಸ್ಟರ್ಸ್ ಆಗಿದ್ದೇವೆ. ನಮಗೆ ಸದಾ ಮಾರ್ಗದರ್ಶಕರಾಗಿ ಆ್ಯಸ್ ಎ ಚೇರ್ಮ್ಯಾನ್ ಮಾತ್ರ ಅಲ್ಲದೆ ಒಂದು ಅಣ್ಣನ ಸ್ಥಾನದಲ್ಲಿ ನಮಗೆ ಯಾವಾಗಲೂ ನಮ್ಮ ಜಯಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಹತ್ರ ಎಲ್ಲವನ್ನು ಕೇಳಿ ನಾವು ಮಾಡ್ತೇವೆ. ಫ್ರೀ ಹ್ಯಾಂಡ್ ಕೊಡ್ತಾರೆ ಅವರು. ಫ್ರೀ ಹ್ಯಾಂಡ್ ಕೊಟ್ಟ ಕೂಡಲೇ ನಾವು ಹಾರಲಿಕ್ಕೆ ಆಗೋದಿಲ್ಲ. ಸೊ ಅವ್ರ ಹತ್ರ ಕೇಳಿ ನಾವು ಮಾಡಬೇಕಾಗ್ತದೆ. ಸೊ ಇವತ್ತು ನಾವು ಏನು ಮಾಡ್ತಿದ್ದೇವೆ ಅದೆಲ್ಲದರಲ್ಲಿ ಕೂಡ ಅವರ ಆಶೋತ್ತರಗಳು ಇವೆ ಅಂತ ಅಂದ್ಕೊಳ್ತೇವೆ. ಇವತ್ತು ನಾವು ಶಿಕ್ಷಕ ದಿನಾಚರಣೆ ಅಕ್ಷಯ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘ 2024-25ನೇ ಸಾಲಿನ ವಿದ್ಯಾರ್ಥಿ ಬಳಗವು ಇವತ್ತು ಆಯೋಜಿಸ್ತಾ ಇದೆ. ಆದ ಕಾರಣ ಎಲ್ಲರಿಗೆ ಬಹಳಷ್ಟು ಖುಷಿ ಆಗ್ತದೆ. ಟೀಚರ್ಸ್ಗೆ ಎಲ್ಲರಿಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಇವತ್ತು ಟೀಚರ್ಸ್ಗಳ ದೊಡ್ಡ ಸಮೂಹವೇ ಇಲ್ಲಿದೆ. ಸರು ಇದ್ದಾರೆ, ಆಮೇಲೆ ಮೇಡಮ್ ಇದ್ದಾರೆ. ನಾನು ನೋಡಿದ್ದೇನೆ, ಅವ್ರು ಕೇಳಿದ್ರು ನನ್ನ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ನೋಡಿದ್ದೆ ನಾನು. ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಅವರು ಇವಾಗ ಹಲವು ವರ್ಷಗಳ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ನಮ್ಮ ಆಶಾ ಮೇಡಮ್ ಅವರು ಕೂಡ ಇದ್ದಾರೆ ಇಲ್ಲಿ. ಸೊ ಎಲ್ರಿಗೆ ನಮಿಸ್ತೇನೆ. 1962ರಲ್ಲಿ 77ನೇ ಹುಟ್ಟುಹಬ್ಬದ ಮೂಲಕ ಟೀಚರ್ಸ್ ಡೇಯನ್ನು ಪ್ರಾರಂಭಿಸ್ತಾರೆ.
ದೇಶದ ಮೊದಲ ಉಪರಾಷ್ಟ್ರಪತಿ, ಎರಡನೇ ರಾಷ್ಟ್ರಪತಿ ಆಗಿರುವಂಥ ನಮಗೆಲ್ಲರಿಗೆ ಹೆಮ್ಮೆ ಆಗಿರುವಂಥ ಆದರ್ಶದಾಯಕರಾಗಿರುವಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ ಅವರ ಹುಟ್ಟುಹಬ್ಬ ಅಂತ ಹೇಳಿದರೆ ಎಲ್ಲ ಟೀಚರ್ನ ಹುಟ್ಟುಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ನಾವು ನಮ್ಮ ವೈಯಕ್ತಿಕವಾದ ಹುಟ್ಟುಹಬ್ಬನ ಅಷ್ಟು ಸೆಲೆಬ್ರೇಟ್ ಮಾಡ್ತೇವೆ ಅಂತ ಗೊತ್ತಿಲ್ಲ. ವಿಶ್ ಮಾಡೋದು ಯಾರು ಹೇಳಿ? ಫ್ರೆಂಡ್ಸ್. ಆದರೆ ಟೀಚರ್ಸ್ ಡೇಗೆ ವಿಶ್ ಮಾಡೋರು ಎಲ್ಲರೂ ವಿಶ್ ಮಾಡೋದು. ನಮಗಿಂತ ಎಷ್ಟು ಏಜಲ್ಲಿ ದೊಡ್ಡವರಿದ್ದಾರೆ ಎಲ್ಲರೂ ವಿಶ್ ಮಾಡುವರು ಅಂತ ಬಹಳಷ್ಟು ಹೆಮ್ಮೆ ಅಂತ ಅನಿಸ್ತದೆ ಒಬ್ಬ ಟೀಚರ್ ಆಗಿರಲಿಕ್ಕೆ. ಸೊ ಹಿಂದಿನ ಕಾಲದ ಹಿಂದಿಯ ಬಡ ಟೀಚರ್ ನಾವು, ಕನ್ನಡದ ಬಡ ಟೀಚರ್ಗಳಾಗಿರುವುದಿಲ್ಲ, ಮನಸ್ಸಲ್ಲಿ ಶ್ರೀಮಂತರಾಗಿದ್ದೇವೆ ಎಲ್ಲರೂ ಕೂಡ. ಸೊ ನಾವು ಇವತ್ತು ಟೀಚರ್ಸ್ ಡೇ ವಿಷಯದಲ್ಲಿ ಪ್ರಾಸ್ತಾವಿಕ ನುಡಿಗಳೊಡನೆ ಎಲ್ಲರನ್ನು ಸ್ವಾಗತಿಸುವಂತಹ ಭಾಗ್ಯ ನನಗಿದೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಯಂತ್ ನಡುಬಲಿ ಸರ್ ಅವರು. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಸಮಾರಂಭದಲ್ಲಿ ಗುರು ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಅವರ ದಿವ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಬೆಳಗಲಿಕ್ಕೆ ಇವತ್ತು ಆಗಮಿಸಿರುವವರು ನಮ್ಮ ಪ್ರೀತಿಯ ಡಾಕ್ಟರ್ ತುಕಾರಾಮ್ ಸರ್ ಅವರು. ಇವತ್ತು ತುಕಾರಾಮ್ ಸರ್ ಅಂತ ಹೇಳಿದ ಕೂಡಲೇ ತುಳುವಿಗೆ ಅವರಿಗೆ ಬಹಳಷ್ಟು ಒಂದು ಸಂಬಂಧ ಇದೆ. ಯಾಕಂತ ಹೇಳಿದರೆ ನಾನು ವಿದ್ಯಾರ್ಥಿ ಆಗಿರುವಾಗ ಮತ್ತು ಒಂದು NSS ಅಧಿಕಾರಿ ಆಗಿರುವಾಗ ಸರ್ ಅವರ ತುಳು ಏನೋ ಅವರೊಂದು ಪರಿಕರಗಳನ್ನೇನು ನಮಗೆ ಒಂದು ಮ್ಯೂಸಿಯಂ ಥರ ಏನು ಮಾಡಿದರೆ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಏನಿದೆ ಸಂಚಾಗಿರಿ ಬಂಟ್ವಾಳದಲ್ಲಿ, ಬಹಳ ಅದ್ಭುತವಾಗಿದೆ. ಸರ್ ಮೊನ್ನೆ ಹೇಳ್ತಿದ್ರು ನಾವೆಲ್ಲ ಒಂದು ದಿವಸ ಅಲ್ಲಿ ಹೋಗುವ, ಎಲ್ಲ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು, ಫಸ್ಟ್ ನಾವು ಟೀಚರ್ಸ್ ಹೋಗುವ, ಆಮೇಲೆ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಹೋಗುವ ಅಂತೇಳಿ. ಯಾವ ಮ್ಯಾನೇಜ್ಮೆಂಟ್ನ ಚೇರ್ಮನ್ ಕೂಡ ಸ್ಟೂಡೆಂಟನ್ನು ಒಟ್ಟಿಗೆ ಕರ್ಕೊಂಡು ಹೋಗುವ ಅಂತ ಹೇಳೋದಿಲ್ಲ. ಬಟ್ ಅವ್ರು ಏನು ತಿಂದರು ಏನು ಮಾಡಿದ್ರು ನಾವು ಹೋಗುವ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗುವ ಅಂತ ಹೇಳುವಂಥ ಒಂದು ಗುಣ ಫಸ್ಟ್ ನಾನು ನೋಡಿದ್ದೆ, ಅದು ನಮ್ಮ ಚೇರ್ಮನ್ ಸರ್ ಹತ್ರ. ಸೊ ಇವತ್ತು ತುಕಾರಾಮ್ ಸರ್ ಅವರು ಇವತ್ತು ಇಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಬಹಳ ಗೌರವದಿಂದ ಎಲ್ಲ ಶಿಕ್ಷಕರಿಂದ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಸಂಸ್ಥೆ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥರು ನಮ್ಮವರೇ ಆಗಿರುವಂತಹ ಶ್ರೀಮತಿ ಕಲಾವತಿ ಜಯಂತ್ ಮೇಡಮ್ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಆಶಾದಾಯಕವಾಗಿ ಇಲ್ಲಿರ್ತಾರೆ, ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಮೇಡಮ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಡನೆ ಸದಾ ನನ್ನೊಟ್ಟಿಗೆ ಇರುವವರು RPTA ಸರ್, ನಮ್ಮ ಆಡಳಿತಾಧಿಕಾರಿ ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ರೂವಾರಿಗಳು ಈ ಕಾಲೇಜಿನ ಕೀರ್ತಿಯನ್ನು ಇನ್ನಷ್ಟು ಮೇಲೆ ಕೊಂಡೋಗಲಿಕ್ಕೆ ಸದಾ ಸಿದ್ಧರಾಗಬೇಕಂತ ಉತ್ಸುಕ ಯುವ ಹೃದಯಗಳು, ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಜೀವನ್ ಕುಮಾರ್ ಇದ್ದಾರೆ, ಹಾಗೆಯೇ ಕುಮಾರಿ ಪೂಜಿತ್ ಇದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇಲ್ಲಿ ಉಪಸ್ಥಿತಿರುವಂತಹ ಆಶಾ ಮೇಡಮ್ ಅವರಿಗೂ ಕೂಡ ನಿವೃತ್ತ ಪ್ರಾಂಶುಪಾಲರು, ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತು ವಿಶೇಷವಾಗಿ ನಾವು ಗುರು ಪುರಸ್ಕಾರ ಮಾಡ್ತಾ ಬರ್ತೇವೆ. ಇವತ್ತು ಇನ್ನೊಂದು ವಿಶೇಷ ಅಕ್ಷಯ ಕಾಲೇಜಿನ ಚರಿತ್ರೆಯಲ್ಲಿ ಒಂದು ಹೊಸ ದಾಖಲೆಯನ್ನು ನಾವು ಮಾಡ್ತೇವೆ. ಅದೇಂತ ಹೇಳಿದರೆ ಪೋಷಕ ಶಿಕ್ಷಕರಿಗೆ ನಾವು ಸನ್ಮಾನವನ್ನು ಮಾಡುವಂಥದ್ದು. ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರ ಹೆತ್ತವರು ಯಾರು ಶಿಕ್ಷಕರಿದ್ದಾರೋ ಅವರನ್ನು ಗುರುತಿಸಿ ನಾವು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಅವರು ಅವರ ವೈಯಕ್ತಿಕ ಕೆಲವು ಕಾರ್ಯಕ್ರಮಗಳನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ದೂರದ ಊರುಗಳಿಂದಲೂ ಬಂದು ಇಲ್ಲಿ ಸೇರಿದ್ದಾರೆ. ತಾವೆಲ್ಲ ಗೌರವಾನ್ವಿತ ಸನ್ಮಾನಿತರಾಗಬೇಕಾದ ಎಲ್ಲರೂ ಕೂಡ ಸನ್ಮಾನಿತ ಶಿಕ್ಷಕ ವೃಂದಕ್ಕೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರುಗಳಾದಂತಹ ಸುಂದರ್ ಗೌಡ ಸರ್ ಇದ್ದಾರೆ, ಅದೇ ಸುನಿಲ್ ಕುಮಾರ್ ಸರ್ ಇದ್ದಾರೆ. ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಉತ್ಸುಕರಾಗಿರುವಂತಹ ಎಲ್ಲ ಪ್ರತಿಭಾನ್ವಿತ ನಮ್ಮ ಶ್ರೀಮಂತ ಹೃದಯದ ಎಲ್ಲ ಅಧ್ಯಾಪಕ ವೃಂದ, ಬೋಧಕೇತರ ವೃಂದಕ್ಕೂ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತೇನೆ. ಈ ಕಾರ್ಯಕ್ರಮ ಇವತ್ತು ಲೈವ್ ಆಗ್ತಾ ಇದೆ ಸುದ್ದಿಯಲ್ಲಿ. ಇದರ ಪ್ರಚಾರಕ್ಕೆ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಹಾಗೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.
ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ತುಕಾರಾಮ್ ಪೂಜಾರಿ ಇವರಿಗೆ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಮೇ ಹರತು ಪಾಪಂ ಸಂಧ್ಯಾ ಜ್ಯೋತಿ ನಮಸ್ತುತೆ ಎಂದು ಹೇಳುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ತುಕಾರಾಮ್ ಪೂಜಾರಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ज्योतिर्गमय मृत्योर्मामृतङ्गमय ॐ शान्ति शान्ति शान्तिः. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಮಗೆ ಧನ್ಯವಾದಗಳು. ಜ್ಞಾನವು ನಮಗೆ ಶಕ್ತಿಯನ್ನು ನೀಡುತ್ತದೆ, ಪ್ರೀತಿಯು ನಮಗೆ ಪೂರ್ಣತೆಯನ್ನು ನೀಡುತ್ತದೆ ಎಂದು ಜಗತ್ತಿಗೆ ಸಾರಿದ ಶ್ರೇಷ್ಠ ಶಿಕ್ಷಕ, ಶಿಕ್ಷಣ ತಜ್ಞ, ಮಾಜಿ ರಾಷ್ಟ್ರಪತಿಗಳಾದಂತಹ ಶ್ರೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಬೇಕಾಗಿ ಅತಿಥಿ ಅಭ್ಯಾಗತರಲ್ಲಿ ಮತ್ತು ಎಲ್ಲ ಉಪನ್ಯಾಸಕರಲ್ಲಿ ಕೇಳಿಕೊಳ್ಳುತ್ತೇನೆ.
ಇದೀಗ ಪೋಷಕ ಶಿಕ್ಷಕರಿಗೆ ಗೌರವ ಸನ್ಮಾನ ಸ್ವೀಕರಿಸಲಿರುವ ಶಿಕ್ಷಕರ ಪಟ್ಟಿಯನ್ನು ವಾಚಿಸಬೇಕಾಗಿ ಕುಮಾರಿ ಭವ್ಯಶ್ರೀ, ಉಪನ್ಯಾಸಕರು ವಾಣಿಜ್ಯ ವಿಭಾಗ, ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷವೂ ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕ ಶಿಕ್ಷಕರನ್ನು ಗುರುತಿಸಿ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ಕಾಲೇಜ್ ಮಾಡಿಕೊಂಡು ಬಂದಂತಹ ರೂಢಿ. ಅಂತೆಯೇ ಈ ವರ್ಷವೂ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪೋಷಕರು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅಂತಹ ಸಾಧಕರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಓಗೊಟ್ಟು ಬಂದಂತಹ ಎಲ್ಲ ಪೋಷಕ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ ಅಕ್ಷಯ್ ಕಾಲೇಜು ಪುತ್ತೂರು ಇದರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲನೆಯದಾಗಿ ತೃತೀಯ ವಿಭಾಗದ ಇಂಟೀರಿಯರ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಪುಷ್ಪಿತಾ ಇವರ ಪೋಷಕರಾದ ಶ್ರೀಮತಿ ಮೀನಾಕ್ಷಿ KS ಇವರು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಪ್ರಥಮ ವಿಭಾಗದ ಫ್ಯಾಷನ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಕವಿತಾ ಇವರ ಪೋಷಕರಾದ ಶ್ರೀಮತಿ ಶೀಲಾವತಿ KK ಇವರು ಕೂಡ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸೆಕೆಂಡ್ ಇಯರ್ ಫ್ಯಾಷನ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಜಯಶ್ರೀ ಇವರ ಪೋಷಕರಾದ ಶ್ರೀಮತಿ ಕುಸುಮ ಇವರು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ತೃತೀಯ BCom ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಸವಿದೇಚಮ್ಮ ಇವರ ಪೋಷಕರಾದ ಶ್ರೀಮತಿ ಸ್ವಾತಿ NN ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರಥಮ ಇಂಟೀರಿಯರ್ ಡಿಸೈನ್ ವಿಭಾಗದ ಅನುಷಾ ಇವರ ಪೋಷಕರಾದ ಶ್ರೀಮತಿ ಯಶೋಧ ಇವರು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ತೃತೀಯ BCom ವಿಭಾಗದ ದಿಶಾ ಇವರ ಪೋಷಕರಾದ ಶ್ರೀಮತಿ ಅನಂತೇಶ್ವರಿ ಇವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸೆಕೆಂಡ್ ಇಯರ್ BCA ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವತ್ಸಲ ಇವರ ಪೋಷಕರಾದ ಶ್ರೀಮತಿ ಗುಲಾಬಿ ಇವರು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಫಸ್ಟ್ ಇಯರ್ ಫ್ಯಾಷನ್ ಡಿಸೈನ್ ವಿಭಾಗದ ಮೋಕ್ಷ ಇವರ ಪೋಷಕರಾದ ಚಿತ್ರ P ಇವರು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸೆಕೆಂಡ್ ಇಯರ್ BComನ ವರ್ಷಿಣಿ ಇವರ ಪೋಷಕರಾದ ಶ್ರೀಮತಿ ವಾಣಿ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಫಸ್ಟ್ ಇಯರ್ ಇಂಟೀರಿಯರ್ ಡಿಸೈನ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಸ್ಫೂರ್ತಿ KN ಇವರ ಪೋಷಕರಾದ ಶ್ರೀಮತಿ ತನುಜಾ MD ಇವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ತೃತೀಯ BCom ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವರ್ಷಿಣಿ ಇವರ ಪೋಷಕರಾದ ಶ್ರೀಮತಿ ಪಾರ್ವತಿ D ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇರುವಂತಹ ಸಾಧಕರು ಮೀನಾಕ್ಷಿ KS ಇವರು ದ್ವಿತೀಯ PUC ಆರ್ಟ್ಸ್ ವಿದ್ಯಾಭ್ಯಾಸವನ್ನ ಪಡೆದಿರುವಂತಹ ಇವರು ಕಳೆದ 19 ವರ್ಷದಿಂದ ಬಾಲಂಬಡಿ ಅಂಗನವಾಡಿ ಕೇಂದ್ರ ಮಡಿಕೇರಿ ಕೊಡಗು ಇಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗಿದು ಅಭಿನಂದನೆಗಳು ಮ್ಯಾಮ್. ಹಾಗೆಯೇ ಇನ್ನೋರ್ವರು ಸಾಧಕಿ ಶೀಲಾವತಿ KK ಇವರು ಗಡಿಕಲ್ಲು ಅಂಗನವಾಡಿ ಕೇಂದ್ರ ಸಂಪಾಜೆ ಸುಳ್ಯ ಇಲ್ಲಿ 30 ವರ್ಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗಿದು ಅಭಿನಂದನೆಗಳು. ಹಾಗೆಯೇ ಶ್ರೀಮತಿ ಕುಸುಮ ಇವರು ಅಂಗನವಾಡಿ ಕೇಂದ್ರ ಪೇರಳಪಲ್ಕೆ ಬಂದಾರು ಬೆಳ್ತಂಗಡಿ ಇಲ್ಲಿ 30 ವರ್ಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ.
ಹಾಗೆಯೇ ಶ್ರೀಮತಿ ಸ್ವಾತಿ NN ಇವರು ದ್ವಿತೀಯ PUC ಆರ್ಟ್ಸ್ ವಿದ್ಯಾರ್ಥಿನಿಯನ್ನ ಪಡೆದಿರುವಂತಹ ಇವರು ಕಳೆದ 30 ವರ್ಷಗಳಿಂದ ಬಲಮುರಿ ಅಂಗನವಾಡಿ ಕೇಂದ್ರ ಮಡಿಕೇರಿ ಕೊಡಗು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವರು ಶ್ರೀಮತಿ ಯಶೋಧ A ಇವರು ಸೇರಾಜೆ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿಯಾಗಿ 13 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ಅನಂತೇಶ್ವರಿ ಇವರು ಕಳೆದ 21 ವರ್ಷದಿಂದ ಕೊಡ್ಯಡ್ಕ ಅಂಗನವಾಡಿ ಕೇಂದ್ರ ಸುಳ್ಯ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ಗುಲಾಬಿ ಕೆ ಇವರು 30 ವರ್ಷಗಳಿಂದ ಅಮೈ ಅಂಗನವಾಡಿ ಕೇಂದ್ರ ಕಡಬ ತಾಲೂಕು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಶ್ರೀಮತಿ ಚಿತ್ರಾ ಪಿ ಇವರು ಕಳೆದ 15 ವರ್ಷಗಳಿಂದ ಅಂಗನವಾಡಿ ಕೇಂದ್ರ ಪಕಳಕುಂಜ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗೂ ಕೂಡ ಅಭಿನಂದನೆಗಳು. ಮುಂದಕ್ಕೆ ಶ್ರೀಮತಿ ವಾಣಿ ನಾನಿಲ ಸರ್ಕಾರಿ ಶಾಲೆ ಇಲ್ಲಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ತಮಗಿಡು ಅಭಿನಂದನೆಗಳು. ಹಾಗೆಯೇ ಶ್ರೀಮತಿ ತನುಜಾ MD ಇವರು ಮಹಿಳಾ ಸಮಾಜ ಕುಶಾಲನಗರ ಕೊಡಗು ಇಲ್ಲಿ ಕಳೆದ 21 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ತಮಗೂ ಕೂಡ ಅಭಿನಂದನೆಗಳು. ಹಾಗೆಯೇ ಶ್ರೀಮತಿ ಪಾರ್ವತಿ D ಇವರು ಕಳೆದ 12 ವರ್ಷಗಳ ಕಾಲ ಸೇಂಟ್ ರೀಟಾ ವಿಟ್ಲ ಇಲ್ಲಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತ ವೃತ್ತಿಯನ್ನ ಪಡೆದುಕೊಂಡು ಇದೀಗ ಮೆಡಿಕಲ್ ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಎಲ್ಲ ಸಾಧಕರಿಗೆ ಗೌರವ ಸನ್ಮಾನವನ್ನ ಮಾಡಬೇಕಾಗಿ ವೇದಿಕೆಯಲ್ಲಿ ಆಸನರಾಗಿರುವಂತಹ ಅತಿಥಿಗಳಿಗೆ ಹಾಗೂ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಹಾಗೂ ಸರ್ವರಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರ್ಸ್ಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಂದಿನಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಾಧಕ ಶಿಕ್ಷಕರಿಗೆ ಗುರು ಪುರಸ್ಕಾರ ಮತ್ತು ಗೌರವ ಸನ್ಮಾನ ಸಮಾರಂಭ ಆಶಾ ಮ್ಯಾಮ್ ಇವರು ಕೂಡ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿಕ್ಷಕಿ ಶಿಕ್ಷಕ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಗೌರವಾನ್ವಿತ ಅಂತಹ ಒಂದು ಸ್ಥಾನ. ಅಂತಹ ಶಿಕ್ಷಕರನ್ನು ಅವರ ಸಾಧನೆಯನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನ ಗೌರವವನ್ನ ಸೂಚಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ಅಕ್ಷಯ್ ಕಾಲೇಜು ಪುತ್ತೂರು ಎಂದಿನಂತೆ ಈ ವರ್ಷವೂ ಕೂಡ ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ಸಾಧಕ ಶಿಕ್ಷಕರಿಗೆ ಗುರು ಪುರಸ್ಕಾರ ಮತ್ತು ಗೌರವ ಸಮಾರಂಭವನ್ನ ಏರ್ಪಡಿಸಿದೆ. ಈ ವರ್ಷದ ವಿಶೇಷ ಏನು ಅಂತ ಕೇಳಿದ್ರೆ ನಮ್ಮದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿಯರ ಪೋಷಕರು ಯಾರೆಲ್ಲ ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೋ ಅಥವಾ ನಿವೃತ್ತರಾಗಿದ್ದಾರೋ ಅಂತಹ ಸಾಧಕ ಶಿಕ್ಷಕರನ್ನು ಗುರುತಿಸಿ ಗೌರವಿಸಿ ಅವರನ್ನು ಅಭಿನಂದಿಸುವಂತಹ ಒಂದು ಬಹಳ ಸುಂದರ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೇವೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಜೋರಾಳ ಚಪ್ಪಾಳೆಯ ಮೂಲಕ ಈ ಶಿಕ್ಷಕರಿಗೆ ಅಭಿನಂದನೆಯನ್ನ ಗೌರವವನ್ನ ಸಲ್ಲಿಸಬೇಕು ಅನ್ನುವಂಥದ್ದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ವಿದ್ಯಾರ್ಥಿಗಳಿಗೆ ಜ್ಞಾನವೆಂಬ ಬೆಳಕನ್ನ ನೀಡಿ ಅವರಿಗೆ ದಾರಿಯನ್ನ ತೋರಿಸಿ ದಾರಿ ದೀಪಗಳಾಗಿರುವಂತಹ ಎಲ್ಲ ಶಿಕ್ಷಕರ ಬಾಳು ಕೂಡ ಬಂಗಾರ ಆಗಲಿ. ಇನ್ನು ಮುಂದಕ್ಕೆ ಹಲವಾರು ವಿದ್ಯಾರ್ಥಿಗಳ ಜೀವನಕ್ಕೆ ತಮ್ಮ ಜ್ಞಾನವೆಂಬ ಬೆಳಕು ದಾರಿದೀಪವಾಗಲಿ, ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಾ ಸಾಗಿ ಅನ್ನುವಂಥ ಒಂದು ಆಶಯದೊಂದಿಗೆ ಇದು ಅಕ್ಷಯ್ ಕಾಲೇಜು ಪುತ್ತೂರು ಸಮರ್ಪಿಸುವಂತಹ ಸಾಧಕ ಶಿಕ್ಷಕರಿಗೆ ಗುರು ಪುರಸ್ಕಾರ ಮತ್ತು ಗೌರವ ಸಮ್ಮಾನ ಸಮಾರಂಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಪೋಷಕ ಶಿಕ್ಷಕರ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಾರೆಲ್ಲ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರಾಗಿ ಇದೀಗ ಸನ್ಮಾನವನ್ನು ಸ್ವೀಕರಿಸಿದಾರೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾವು ಕೂಡ ಈ ಒಂದು ಭಾವಚಿತ್ರದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ಪೋಷಕರಿಗೆ ಸನ್ಮಾನ ಸಮಾರಂಭವನ್ನ ಕಣ್ತುಂಬಿಸಿಕೊಳ್ಳುವಂತಹ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಬಹುಶಃ ನೀವೇ ಧನ್ಯರು, ಪುಣ್ಯವಂತರು ಅಂತ ಹೇಳ್ತಾ ನಿಮಗೂ ಕೂಡ ಅಭಿನಂದನೆಗಳು. ನಿಮಗೆ ನಿಮ್ಮ ತಂದೆ ತಾಯಿಯರೇ ಮಾದರಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಇದಾದ ನಂತರ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಕೂಡ ಈ ಒಂದು ಭಾವಚಿತ್ರದಲ್ಲಿ ಪಾಲನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕೂಡ ಈ ಒಂದು ಭಾವಚಿತ್ರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ ಮೆಂಬರ್ಸ್, ಪ್ಲೀಸ್ ಡು ಕಮ್ ಆನ್ ಸ್ಟೇಜ್ ಅಂಡ್ I request all the members of Student Union Council to take part in the first photo session. I request all the non-teaching and teaching faculty kindly come forward for the photo session.
ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುದ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವ ಆಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾಟದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ಇಂದು ಕೆಲವಾರು ಕಾರಣಗಳಿಂದ ಕೆಲವು ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರಾಗಿರುವವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಆಗದೇ ಇರುವ ಕಾರಣ ಅಂತಹ ಪೋಷಕರ ಮಕ್ಕಳು ಅಂದ್ರೆ ವಿದ್ಯಾರ್ಥಿಗಳು ಬಂದು ಆ ಒಂದು ಅಭಿನಂದನೆಯನ್ನ ಗೌರವವನ್ನ ತಮ್ಮ ಪೋಷಕರ ಪರವಾಗಿ ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ದೇವೆ. ಮೊದಲನೆಯದಾಗಿ ದ್ವಿತೀಯ ಬಿಕಾಂನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವರುಣ್ ದೀಪ್ ಇವರ ತಂದೆಯಾದ ಭಾಸ್ಕರ್ ಎನ್ ಇವರು ಕೂಡ GMPUC ಸ್ಕೂಲ್ ಕಾವು ಇಲ್ಲಿ 26 ವರ್ಷದಿಂದ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಇವತ್ತು ಬರ್ಲಿಕ್ಕೆ ಆಗದ ಕಾರಣ ವರುಣ್ ದೀಪ್ ಇವರು ಅವರ ಪರವಾಗಿ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಅತಿಥಿಗಳಿಂದ ತಮ್ಮ ಪೋಷಕರ ಪರವಾಗಿ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಾಸ್ಕರ್ ಎನ್ ಇವರು ಕಾವು ಇಲ್ಲಿ 26 ವರ್ಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಬಾಲಕೃಷ್ಣ, ಕ್ಷಮಿಸಬೇಕು, ವಿದ್ಯಾರ್ಥಿಯ ಹೆಸರು ಇಲ್ಲಿ ನೋಂದಣಿ ಆಗಲಿಲ್ಲ. ಆ ವಿದ್ಯಾರ್ಥಿ ಬಂದು ಈ ಒಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಬಾಲಕೃಷ್ಣ BC GHPS ಬೆಟ್ಟಗೆರೆ ಇಲ್ಲಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ಆ ವಿದ್ಯಾರ್ಥಿ ದಯವಿಟ್ಟು ಬಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾನ್ನಿಧ್ಯ ಇವರ ಅಪ್ಪ ಅಮ್ಮ ಇಬ್ಬರೂ ಕೂಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಸಾನ್ನಿಧ್ಯ ಅವರು ಕೂಡ ಇವತ್ತು ಗೈರು ಹಾಜರಿಯಾಗಿದ್ದಾರೆ ಕಾಲೇಜಿಗೆ. ಆದ ಕಾರಣ ಅವರ ಗೈರು ಹಾಜರಿಯಲ್ಲಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ.
ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆ ಧನ್ಯವಾದಗಳು. ಇದೀಗ ಗೌರವ ಸನ್ಮಾನಿತರ ನುಡಿ. ಮೊದಲನೆಯದಾಗಿ ಶ್ರೀಮತಿ ಮೀನಾಕ್ಷಿ KS, ಬಾಲಂಬಿ, ಅಂಗನವಾಡಿ ಕೇಂದ್ರ, ಮಡಿಕೇರಿ, ಕೊಡಗು ಇವರಿಂದ. ಎಲ್ರಿಗೂ ನಮಸ್ಕಾರಗಳು. ಇಲ್ಲಿನ ಅಕ್ಷಯ ಕಾಲೇಜು ಪುತ್ತೂರು ವಿದ್ಯಾರ್ಥಿ ಸಂಘ 24-25ನೇ ಶಾಲಿನ ಶಿಕ್ಷಕರ ದಿನಾಚರಣೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಕಾಲೇಜಿನ ಜಯಂತ್ ನಡುಮೈಲ್ ಹಾಗೂ ಉದ್ಘಾಟಕರಾದ ತುಕಾರಾಮ್ ಪೂಜಾರಿ ಹಾಗೂ ಗಣ್ಯಾತಿಗಣ್ಯರೇ, ಹಾಗೆಯೇ ಬೋಧಕೇತರ ವೃಂದದವರೇ, ವಿದ್ಯಾರ್ಥಿನಿಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಇವತ್ತು ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 5ರಂದು ಸರ್ವೇಪಳ್ಳಿ ರಾಧಾಕೃಷ್ಣರವರ ಜನ್ಮದಿನವನ್ನು ಆಚರಿಸ್ತೇವೆ. ಅದೇ ಶಿಕ್ಷಕರ ದಿನಾಚರಣೆ. ನಾನೇನು ಶಿಕ್ಷಕಿ ಅಲ್ಲ, ಅಂದರೆ ನಾವು ಅಂಗನವಾಡಿ ಕಾರ್ಯಕರ್ತೆ. ಶಿಕ್ಷಕಿ ಅಂದರೆ ಶಿಕ್ಷಣವನ್ನು ಕೊಡುವವರು, ಅಂದರೆ ನಾವು ಸಣ್ಣ ಮಕ್ಕಳಿಗೆ ಶಿಕ್ಷಣ 3ರಿಂದ 6 ವರ್ಷದ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಮಾಡುವವರು, ಸಾಲಪೂರ ಶಿಕ್ಷಣವನ್ನು ನಡೆಸುವವರು. ಇದಕ್ಕಾಗಿ ನನಗೆ ಅವಕಾಶ ಕೊಟ್ಟಂಥ ಅಕ್ಷಯ ಕಾಲೇಜಿನ ಎಲ್ಲ ವೃಂದದವರಿಗೆ ನನ್ನ ಧನ್ಯವಾದಗಳು. ನಮ್ಮನ್ನು ಗುರುತಿಸಲಿಕ್ಕೆ, ಹಾಗೆ ಈ ಅಕ್ಷಯ ಕಾಲೇಜಿಗೆ ನನ್ನ ಮಗಳು ಸೇರದೇ ಇದ್ದರೆ ಈ ಪುರಸ್ಕೃತ ಸನ್ಮಾನ ಯಾವುದು ಸಿಗ್ತಿರಲಿಲ್ಲ. ಅದಕ್ಕೆ ನನ್ನ ಮಗಳಾದ ಪುಷ್ಪಿತಾ ಇವಳಿಗೂ ಸಹ ನಾನು ಧನ್ಯವಾದ ಹೇಳ್ತೇನೆ. ಏಕೆಂದರೆ ಯಾವ ಕಾಲೇಜುಗಳಲ್ಲಿ ಇಂಥ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯುವುದಿಲ್ಲ. ಈ ಕಾಲೇಜಲ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ವಂದನೆಗಳು. ನಾವು ಅಂಗನವಾಡಿಯಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ಆ ಇಂದ ABCD ಹೀಗೆ ಅದನ್ನು ಹೇಳಿಕೊಡ್ತೀವಿ. ಆದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಈ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಾದ ನಿಮಗೆಲ್ಲರಿಗೂ ಇನ್ನು ಉನ್ನತ ಶ್ರೇಣಿಯಲ್ಲಿ ನಿಮಗೆ ವಿದ್ಯೆಯನ್ನು ಹಾಗೂ ಉದ್ಯೋಗವನ್ನು ಕೊಟ್ಟು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ಇಲ್ಲಿ ಕಲಿಸುವಂಥ ಎಲ್ಲ ಬೋಧಕೇತರ ವೃಂದದವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ತಮಗೂ ದೇವರು ಕಾಪಾಡಲೆಂದು ಕೇಳಿಕೊಳ್ತೇನೆ. ನಾನು ಅಂಗನವಾಡಿ ಶಿಕ್ಷಕಿಯಾಗಿ ಎಂದು ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಈ ವಾರದ ವಿಷಯ, ನಮಗೆ ವಾರಕ್ಕೆ ಒಂದು ವಿಷಯವನ್ನು ಕೊಡ್ತಾರೆ. ಆ ವಿಷಯ ಇವತ್ತು ಸೊಪ್ಪು ತರಕಾರಿ, ಒಂದು ತರಕಾರಿ ಕಥೆ ಹೇಳ್ತೇನೆ. ಬೆಂಡೆಕಾಯಿ, ಟೊಮೆಟೊ ಮತ್ತು ಈರುಳ್ಳಿ ಒಂದು ದಿವಸ ಸಂತೆಗೆ ಹೋಗ್ತಾರೆ. ಆ ಸಂತೆಗೆ ಹೋಗಬೇಕಾದ್ರೆ ಒಂದು ಹೊಳೆ ದಾಟಲಿಕ್ಕೆ ಇದೆ. ಆ ಹೊಳೆಯಲ್ಲಿ ಬೆಂಡೆಕಾಯಿ ತೇಲಿಕೊಂಡೇ ಹೋಗ್ತದೆ. ಟೊಮೆಟೊ ಮತ್ತು ಈರುಳ್ಳಿ ಈಜಿ ದಡ ಸೇರ್ತಾರೆ. ದಡ ಸೇರಿ ಹೀಗೆ ಸಂತೆಗೆ ಹೋಗ್ತಾ ಇರುವಾಗ ಟೊಮೆಟೊ ಏನಾಗ್ತದೆ, ಜನರ ಕಾಲಾಡಿಗೆ ಸಿಕ್ಕಿ ಅಪ್ಪಚ್ಚಿ ಆಗ್ತದೆ. ಇದನ್ನು ಕಂಡು ಈರುಳ್ಳಿ ಒಂದು ಮೂಲೆಯಲ್ಲಿ ಅಳುತ್ತಾ ಕೂರ್ತಾ ಇತ್ತು. ನನ್ನ ಗೆಳೆಯರು ಇಬ್ಬರು ಸಾಯುವಾಗ ನಾನು ಕೂಗ್ತೇನೆ, ಆಳ್ತೇನೆ. ಆದರೆ ನಾನು ಸಾಯುವಾಗ ಯಾರು ಅಳುವವರು ಯಾರು ಇಲ್ಲ ಅಂತ. ಆದರೆ ದೇವರು ಪ್ರತ್ಯಕ್ಷ ಆಗಿ ಈರುಳ್ಳಿ ಜೊತೆ ಹೇಳಿತ್ತು, ಏಕೆ ಅಳುತ್ತಾ ಇರುವೆ ದೇವರೇ, ನನ್ನ ಗೆಳೆಯರು ಸತ್ತು ಹೋದ್ರು, ನಾನು ಅಳ್ತಾ ಇದ್ದೀನಿ. ಆದರೆ ನಾನು ನಾಳೆ ಸಾಯುವಾಗ ನನಗೆ ಅಳುವವರು ಯಾರು ಇಲ್ಲ ಗೆಳೆಯರು. ಆಗ ದೇವರು ಏನೊಂದು ವರ ಕೊಡ್ತಾರೆ ಅಂದರೆ, ನಿನ್ನನ್ನು ಹಚ್ಚುವಾಗ ಎಲ್ಲ ಜನರು ಅಳಲಿ ಅಂತ ಹೇಳಿ ಪ್ರತ್ಯಕ್ಷ ಆಯಿತು. ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದನೆಗಳು.
ಧನ್ಯವಾದಗಳು. ಇದೀಗ ಇನ್ನೋರ್ವ ಅತಿಥಿಯಾಗಿರುವ ಶ್ರೀಮತಿ ತನುಜಾ MD, ಶಿಕ್ಷಕಿ, ಮಹಿಳಾ ಸಮಾಜ, ಕುಶಾಲನಗರ, ಕೊಡಗು, ಇವರಿಂದ ಶುಭ ನುಡಿ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥವರಿಗೆಲ್ಲರಿಗೂ ಟೀಚರ್ಸ್ ಡೇಯ ಶುಭಾಶಯಗಳು ಹಾಗೂ ಎಲ್ಲರಿಗೂ ವಂದನೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದು ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ನಾನು ನನ್ನ ಒಂದೆರಡು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಂದರೆ ನನ್ನ ಮಗಳು 10th ಓದುವಾಗ ಅವಳಿಗೆ ಹೇಳಿದ್ದೆ, ನಾವು ತುಂಬ ಕಷ್ಟಪಟ್ಟು ಓದಿಸ್ತೀವಿ, ಅವ್ರು ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ ನನ್ನ ಮಗು ಅಂತ ಹೊಟ್ಟೆಗೆ ಹಾಕ್ಕೊಳ್ತೀವಿ. ಆದರೆ ಅವರು ಒಳ್ಳೆ ಮಾರ್ಕ್ ತಂದಾಗ, ನಾವು ಎಷ್ಟೇ ಸಾಲ ಸೋಲ ಮಾಡಿ ಅವ್ರು ಮಾರ್ಕ್ಸ್ ತಂದಾಗ ನಮ್ಗೆ ಅದೆಲ್ಲ ಮರ್ತೋಗುತ್ತೆ. ಹಾಗೆ ಅವಳಿಗೆ 10th ಹೇಳಿದೆ, ಅವಳು ಮಾರ್ಕ್ಸ್ ತೆಗೆದಿದ್ದಾಳೆ 89%. PUCಯಲ್ಲೂ ಸಹ ಅವಳಿಗೆ ಒಂದು ಚಾನ್ಸ್ ಕೊಟ್ಟಿದೆ, ನನ್ನನ್ನು ಈ ಥರ ಇದು ಸನ್ಮಾನ ಮಾಡಬೇಕು ಮಗಳು, ನಾವು ತುಂಬ ಅದೊಂದು ಖುಷಿ ಅಲ್ವಾ ತಂದೆ ತಾಯಿಗೆ. ಹಾಗೆ ಆದರೂ PUCಯಲ್ಲೂ ಆಗಿಲ್ಲ. ಆದರೆ ಅಕ್ಷಯ ಕಾಲೇಜಿಗೆ ಸೇರಿಸಿದ ಮೇಲೆ ನನ್ನ ಮಗಳು ಮುಖಾಂತರ ಅಕ್ಷಯ ಕಾಲೇಜವರ ಎಲ್ಲರೂ ಸಿಬ್ಬಂದಿ ವರ್ಗದವರು ಎಲ್ಲರ ಮುಖಾಂತರ ನನಗೊಂದು ಸನ್ಮಾನ ಮಾಡಿಸಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೇಳ್ತಾ, ನಿಮಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ನೀಡಲಿ, ಈ ಕಾಲೇಜು ಸದಾ ಅಕ್ಷಯವಾಗಿರಲಿ ಅಂತ ಬಯಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮಗೆ ಧನ್ಯವಾದಗಳು. ಗುರು ಎಂದರೆ ಜ್ಞಾನದ ಸಿರಿ ಬುತ್ತಿಗೆ ಅನುಭವ ಸೇರಿಸಿ ರುಚಿ ಗಟ್ಟಿಸುವ ಬಾಣಸಿಗ. ಇದೀಗ ಅಕ್ಷಯ ಗುರು ಪುರಸ್ಕಾರ ಶ್ರೀ ತುಕಾರಾಂ ಪೂಜಾರಿ, ಅಧ್ಯಕ್ಷರು, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಸಂಜಯ ನಗರಿ, ಬಂಟ್ವಾಳ, ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀ ಹರಿಶ್ಚಂದ್ರ, ಕನ್ನಡ ಉಪನ್ಯಾಸಕರು, ಅಕ್ಷಯ ಕಾಲೇಜು, ಪುತ್ತೂರು. ಕಲಿಸೋ ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ, ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ. ಅಕ್ಷಯ ಕಾಲೇಜ್ ಪುತ್ತೂರು ಶಿಕ್ಷಕ ದಿನಾಚರಣೆಯ ಈ ಶುಭ ದಿನದಂದು ಅಕ್ಷಯ ಗುರು ಪುರಸ್ಕಾರ 2024 ಸ್ವೀಕರಿಸ್ತಿರೋರು ಡಾಕ್ಟರ್ ತುಕಾರಾಂ ಪೂಜಾರಿ, ಅಧ್ಯಕ್ಷರು, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಸಂಚೇಗಿರಿ, ಬಂಟ್ವಾಳ. ಶ್ರೀಯುತರೇ, ತಾವುಗಳು ಅನೇಕ ವರ್ಷಗಳ ಕಾಲ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಉಪ ಪ್ರಾಂಶುಪಾಲರಾಗಿ ಸೇವಾ ನಿವೃತ್ತಿಯನ್ನು ಪಡೆದುಕೊಂಡವರಾಗಿದ್ದರೂ ತೌಳವ ಸಂಸ್ಕೃತಿಗೆ ಸಂಬಂಧಿಸಿದ ನಿಮ್ಮ ದನಿವರಿಯದ ಸೇವೆಗೆ ನಿವೃತ್ತಿಯೇ ಇಲ್ಲದಂತೆ ಸದಾ ದುಡಿಯುತ್ತಿರುವವರು. ಪ್ರಾಯೋಗಿಕ ನೆಲೆಯಲ್ಲಿ ಕಾರ್ಯತತ್ಪರಾದ ನೀವು ಈ ದಿಸೆಯಲ್ಲಿ ಸತತವಾಗಿ 3 ದಶಕಗಳ ಕಾಲ ದುಡಿದು ಕ್ಷೇತ್ರ ಕಾರ್ಯ ನಡೆಸಿ ತೌಳವ ಸಂಸ್ಕೃತಿಗೆ ಸಂಬಂಧಿಸಿದ ಸುಮಾರು 3,000ಕ್ಕೂ ಮಿಕ್ಕಿ ವಸ್ತು ಪರಿಕರಗಳನ್ನು ಸಂಗ್ರಹಿಸಿ ಇದಕ್ಕೆ ಪೂರಕವಾದ ಮೌಖಿಕ ಇತಿಹಾಸವನ್ನು ದಾಖಲಿಸಿ ನೀವು ನಂಬಿದ್ದ ಸಿದ್ಧಾಂತವನ್ನು ಅರ್ಥಪೂರ್ಣಗೊಳಿಸಿದ್ದೀರಿ. ನಿಮ್ಮ ಪರಿಕಲ್ಪನೆ ಮತ್ತು ಪರಿಶ್ರಮದಲ್ಲಿ ನಿರ್ಮಿತವಾದ ರಾಣಿ ಅಬ್ಬಕ್ಕನ ಕಲಾ ಗ್ಯಾಲರಿಯ ಸ್ಥಾಪನೆ ಮತ್ತು ತುಳು ಬದುಕು ಮತ್ತು ಸಂಗ್ರಹಾಲಯ ಇಂದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ ಎಂದು ಉದ್ಘೋಷಿಸಲು ಸಂತಸ ಪಡುತ್ತೇವೆ. ನಿಮ್ಮ ಈ ಪರಿಶ್ರಮದ ಜೊತೆಗೆ ಸತತವಾಗಿ 3 ದಶಕಗಳಿಂದ ಕೇಂದ್ರದ ಆಶಯದಲ್ಲಿ ನಾಡು ನುಡಿಗೆ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಬಂದ ಕಾರಣದಿಂದಲೂ ತುಳುನಾಡಿನ ಕುರಿತಂತೆ ಅಧ್ಯಯನ ಮಾಡುವ ದೇಶ ವಿದೇಶ ಸಂಶೋಧಕರಿಗೆ, ಆಸಕ್ತರಿಗೆ ನಿಮ್ಮ ಅಧ್ಯಯನ ಕೇಂದ್ರವು ರಿಸೋರ್ಸ್ ಸೆಂಟರ್ ಆಗಿ ಬಳಕೆಗೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನೊಳಗೊಂಡು ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಗೋಷ್ಠಿಗಳಲ್ಲಿ ಪಾಲ್ಗೊಂಡ ನಿಮ್ಮ ಸಾಧನೆಗಳನ್ನು ಗಮನಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು 2019 ಸಾಲಿನ ಬಂಟ್ವಾಳ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿತ್ತು. ದೇಶ ವಿದೇಶದ ಹಲವೆಡೆಗಳಲ್ಲಿ ಇತಿಹಾಸ, ಸಂಸ್ಕೃತಿ ಮತ್ತು ಸಾಹಿತ್ಯದ ಕುರಿತಂತೆ ಉಪನ್ಯಾಸವನ್ನು ನೀವು ನೀಡಿದ್ದಲ್ಲದೆ ಮಾಧ್ಯಮಗಳಲ್ಲಿಯೂ ನಿಮ್ಮ ವಿಚಾರಧಾರೆಯನ್ನು ಮಂಡಿಸಿದ್ದೀರಿ. ನಿಮ್ಮ ಸಾಧನೆಯನ್ನು DD ಚಂದನ, TV9, DD ಭಾರತಿ, ಆಕಾಶವಾಣಿ ಮತ್ತು 10 ಹಲವಾರು ಪ್ರತಿಷ್ಠಿತ ಖಾಸಗಿ ಚಾನೆಲ್ಗಳು ದಾಖಲಿಸಿವೆ, ಸಾಕ್ಷ್ಯ ಚಿತ್ರ ಮಾಡಿವೆ, ಸಂದರ್ಶನ ನಡೆಸಿವೆ ಎಂಬುದು ಸಂತಸದ ವಿಚಾರ.
ಕಣ್ಮರೆಯಾಗುತ್ತಿರುವ ತುಳು ಬದುಕು, ಬಂಟ್ವಾಳ ಇತಿಹಾಸ ದರ್ಶನ, ಸಿರಿ ಸಂಪದ, ತತ್ವಾನ್ವೇಷಣೆ, ಕನ್ನಡ ನಾಡಿಗೆ ತುಳುವರ ಕೊಡುಗೆ, ಭೌತಿಕ ಶೋಧ ಇತ್ಯಾದಿ ಬರೆದ ಮತ್ತು ಸಂಪಾದಿಸಿದ ಕೃತಿಗಳು ಅಲ್ಲದೆ ಸುಮಾರು 20 ಇತರ ಲೇಖಕರ ಪುಸ್ತಕಗಳನ್ನು ಕೇಂದ್ರದಿಂದ ಪ್ರಕಟಿಸಿದ್ದೀರಿ. ವಿಜಯಪುರದ ಪ್ರತಿಷ್ಠಿತ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ, ಹಾವೇರಿಯ ಜಾನಪದ ವಿಶ್ವವಿದ್ಯಾಲಯ, ಮಂಗಳೂರಿನ ವಿಶ್ವವಿದ್ಯಾಲಯ ಕಾಲೇಜ್, ಗಂಗಾವತಿಯ ಸಂಕಲ್ಪ ಕಾಲೇಜ್ ಮುಂತಾದ ಶೈಕ್ಷಣಿಕ ಕೇಂದ್ರಗಳ ವಸ್ತು ಸಂಗ್ರಹಾಲಯಗಳ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಜಾನಪದ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಯ ಕ್ಷೇತ್ರದ ಕೊಡುಗೆಯನ್ನು ಪರಿಗಣಿಸಿ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಣಿ ಅಬ್ಬಕ್ಕ ಪ್ರಶಸ್ತಿ, ಹೊಳಲಿ ಶೀನಪ್ಪ ಹೆಗ್ಗಡೆ ಮತ್ತು SR ಹೆಗ್ಗಡೆ ಪ್ರಶಸ್ತಿ, ವಿಶ್ವಕುಮಾರ ಸಾಹಿತ್ಯ ಪ್ರಶಸ್ತಿ, PR ತಿಪ್ಪೇಸ್ವಾಮಿ ರಾಜ್ಯ ಪ್ರಶಸ್ತಿ, ಬಿಲ್ಲಾವಾಸ್ ದುಬೈ ಮತ್ತು ನೋರ್ದರ್ನ್ ಎಮಿರೇಟ್ಸ್ ವತಿಯಿಂದ ಪಿಂಗಾರ ಪ್ರಶಸ್ತಿ, ಜಾನಪದ ಚಕ್ರವರ್ತಿ ಪ್ರಶಸ್ತಿ, ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿ, ಸ್ಕಂದಶ್ರೀ ಪ್ರಶಸ್ತಿ, ಅರೆಹೊಳೆ ಪ್ರತಿಷ್ಠಾನದ ಪ್ರಶಸ್ತಿ ಇತ್ಯಾದಿ ನೂರಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಲಭಿಸಿವೆ. ಈ ಎಲ್ಲ ಪ್ರಶಸ್ತಿಗಳು ಅರ್ಹವಾಗಿ ನಿಮಗೆ ಲಭಿಸಿರುವುದು ನಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಉಪನ್ಯಾಸಕರಾಗಿ, ಉಪಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನೀವು ಶ್ರಮಿಸುವುದನ್ನು ಮತ್ತು ತುಳು ಸಂಸ್ಕೃತಿ ಮತ್ತು ಇತಿಹಾಸವನ್ನು ಉಳಿಸುವಲ್ಲಿ ನಿಮ್ಮ ಸುದೀರ್ಘವಾದ ಜೀವಮಾನದ ಸಾಧನೆಯನ್ನು ಗುರುತಿಸಿ ನಮ್ಮ ಕಾಲೇಜಿನ ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಸಂಭ್ರಮದಿಂದ ಗೌರವಿಸುತ್ತಿದ್ದೇವೆ. ನಿಮ್ಮ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿರಲಿ ಎಂದು ಆಶಿಸುವ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವೃಂದ ಮತ್ತು ವಿದ್ಯಾರ್ಥಿಗಳು, ಅಕ್ಷಯ ಕಾಲೇಜ್ ಪುತ್ತೂರು. ಧನ್ಯವಾದಗಳು. ಗಣ್ಯರನ್ನು ಈಗ ಸನ್ಮಾನಿಸುವ ಸಮಯ. ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ವೋ ವೋ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ ಜ್ಞಾನ ಅಳಿಸೋ ಅವನೂನು ಅನ್ನದಾತನೇ. I'm Professor Yuvraj. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು ಸರ್. ಹಾಗೆಯೇ ಎಲ್ಲ ಅಭ್ಯಾಗತರಿಗೂ ಕೂಡ ಅಭಿನಂದನೆಗಳು. ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶ್ರೀ ತುಕಾರಾಮ್ ಪೂಜಾರಿ ಅವರು ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಕ್ಷಯ ಕಾಲೇಜಿನ ವತಿಯಿಂದ ಇವತ್ತು ವಿಶೇಷವಾಗಿ ಆಯೋಜನೆಗೊಂಡಿರತಕ್ಕಂಥ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀ ಜಯಂತ್ ನಡುಬೈಲ್ರವರೇ, ಹಾಗೆಯೇ ಅವರ ಬೆನ್ನೆಲುಬಾಗಿ ನಿಂತು ಈ ಸಂಸ್ಥೆ ಮುನ್ನಡೆಯುವಲ್ಲಿ ಸಹಕರಿಸ್ತಾ ಇರುವಂಥ ಅವರ ಧರ್ಮಪತ್ನಿ ಶ್ರೀಮತಿ ಕಲಾವತಿ ಜಯಂತ್ರವರೇ, ಹಾಗೆಯೇ ಈ ಒಂದು ಸಂಸ್ಥೆಯನ್ನು ಬಹಳ ಪ್ರಾಮಾಣಿಕವಾಗಿ ಅರ್ಪಣಾಭಾವದಿಂದ ಮುನ್ನಡೆಸ್ತಾ ಇರುವಂತಹ ಪ್ರಾಂಶುಪಾಲರಾದ ಸಂಪತ್ ಕೆ ಪಗಲ್ರವರೇ, ಹಾಗೆಯೇ ಈ ಒಂದು ಸಂಸ್ಥೆಯ ಎಲ್ಲ ಕಾರ್ಯವೈಖರಿಗಳ ಮೇಲ್ವಿಚಾರಣೆಯನ್ನು ನೋಡ್ತಾ ಇರತಕ್ಕಂತಹ ಆಡಳಿತಾಧಿಕಾರಿ ಸನ್ಮಾನ್ಯ ಅರ್ಪಿತ್ ಟಿ ಅವರೇ, ಹಾಗೆಯೇ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ವಿದ್ಯಾರ್ಥಿ ನಾಯಕನಾಗಿರುವ ಜೀವನ್ರವರೇ, ವಿದ್ಯಾರ್ಥಿನಿ ಪೂಜಿತಾ ಕುಮಾರಿ ಪೂಜಿತಾ ಅವರೇ, ಹಾಗೆಯೇ ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರೇ, ಮುಖ್ಯವಾಗಿ ನನ್ನ ಪ್ರೀತಿಯ ಸಹೋದ್ಯೋಗಿ ಬಂಧುಗಳೇ, ಹಾಗೂ ಈ ಸಂಸ್ಥೆಯ ಆತ್ಮದಂತಿರುವ ನನ್ನ ವಿದ್ಯಾರ್ಥಿ ಮಿತ್ರರೇ, ನಾನು ಇಂತಹ ಸಂದರ್ಭಗಳಲ್ಲಿ ಹೋದಲ್ಲೆಲ್ಲ ಹೇಳುವುದಿದೆ. ಒಂದು ಕಾಲೇಜು ಅಂತಂದರೆ ಅದು ಅಲ್ಲಿಯ ಗೋಡೆ ಮಾಡು, ಅಲ್ಲಿಯ ಫರ್ನಿಚರುಗಳಲ್ಲ, ಅಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಅಂತ. ವಿದ್ಯಾರ್ಥಿಗಳನ್ನು ನಾನು ಪ್ರಾರಂಭದಿಂದ ಗಮನಿಸ್ತಾ ಇದ್ದೇನೆ. ನೀವು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ದೀರಿ, ಅದು ನನಗೆ ಮುಖ್ಯ. ನಿಮ್ಮ ಗಮನ ಎಲ್ಲೆಲ್ಲೂ ಇಲ್ಲ, ಇಲ್ಲಿ ಕೇಂದ್ರೀಕರಣಗೊಂಡಿರುವಂಥದ್ದು ನಿಜವಾಗಿಯೂ ಈ ಒಂದು ಸಂಸ್ಥೆಯ ಸಂಸ್ಕಾರ ಅದು ಅಂತ ನಾನು ಭಾವಿಸ್ತೇನೆ. ಕಾಲೇಜುಗಳು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಬಹಳಷ್ಟು ಇವೆ. ಆದರೆ ಈ ಕಾಲೇಜುಗಳಲ್ಲಿ ಕೇವಲ ಅರ್ಥಗಳಿಕೆಗೆ ಪೂರಕವಾದ ಒಂದು ಸರ್ಟಿಫಿಕೇಟ್ಗಳನ್ನು ಪಡೆಯುವುದೇ ಉದ್ದೇಶ ಅಲ್ಲ. ಅಲ್ಲಿ ನಮಗೆ ಸರಿಯಾದ ಸಂಸ್ಕಾರ ಸಿಕ್ಕಿದರೆ ಮಾತ್ರ ನಮ್ಮ ಜೀವಿತಾವಧಿಯಲ್ಲಿ ನಾವು ಪಡೆದಿರತಕ್ಕಂಥ ಶಿಕ್ಷಣದ ಒಂದು ಗಳಿಕೆಗೆ ಅರ್ಥ ಬರ್ತದೆ. ಆ ಕಾರಣಕ್ಕಾಗಿ ನಾನು ಹೇಳಿದೆ. ವಿದ್ಯಾರ್ಥಿಗಳು, ಅದು ಈಗಾಗಲೇ ನಾವು ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕು, 12 ಜನ ಅಧ್ಯಾಪಕಿಯರನ್ನು ನಾವು ಸನ್ಮಾನ ಮಾಡಿದ್ದು. ಈ ಒಂದು ಸನ್ಮಾನ ಕಾರ್ಯಕ್ರಮ ನಮಗೆ ವಿಶೇಷ ಅಂತ ಅನ್ನಿಸ್ಲಿಕ್ಕಿಲ್ಲ. ಆದರೆ ಗಮನಿಸಬೇಕು, ಈ ಒಂದು ಸನ್ಮಾನವನ್ನು ಸ್ವೀಕರಿಸುವುದಕ್ಕೆ ಅವರು ಸರ್ವಥಾ ಯೋಗ್ಯರು. ಯಾಕೆ ವಿಶೇಷ ಅನಿಸುವುದಿಲ್ಲ ಅಂತಂದರೆ, ಬೇರೆ ಬೇರೆ ಕಡೆಗಳಲ್ಲಿ ಸನ್ಮಾನಗಳನ್ನು ನೋಡ್ತೇವೆ ನಾವು. ಒಂದಷ್ಟು ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಳ್ಳೋರು ಇದ್ದಾರೆ. ಆದರೆ ಇಲ್ಲಿ ಯಾಕೆ ಸನ್ಮಾನ ನಡೆದಿದೆ ಅಂತಂದರೆ, ಅವರ ಸಂಸ್ಕಾರವನ್ನು, ಅವರ ವೃತ್ತಿಯ ನಿಭಾಯಿಸುವಿಕೆಯ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡು ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವರನ್ನು ಗೌರವಿಸುವುದಂತಂದರೆ ಅವರ ಜೀವನದ ಸಾರ್ಥಕ್ಯದ ಸಂದರ್ಭ ಇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸನ್ಮಾನದೊಂದಿಗೆ ಅವರ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗಿದೆ. ಇವತ್ತು ನಾನು ಹೇಳಬೇಕಾಗಿಲ್ಲ, ಈ ಅಧ್ಯಾಪನ ವೃತ್ತಿ ಏನಿದೆ, ಈ ಒಂದು ಪದವಿ ಏನಿದೆ, ಅದರ ಮಹತ್ವವನ್ನು ಕಳ್ಕೊಳ್ಳುತ್ತಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂತಹದ್ರಲ್ಲಿ ಒಂದು ಅತ್ಯುತ್ತಮವಾದಂಥ ಸಂದೇಶವನ್ನು ಕೊಟ್ಟಂಥ ಈ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ, ಅಥವಾ ಅವರ ಆ ಒಂದು ಏನು ಕೆಲಸವನ್ನು ಮನಪೂರ್ವಕವಾಗಿ ನಾನು ಶ್ಲಾಘಿಸ್ತಾ ಇದ್ದೇನೆ. ನಾನು ಕಾಲೇಜಿನಲ್ಲಿರುವಾಗ ಸರ್ ಹ್ಯಾಪಿ ಟೀಚರ್ಸ್ ಡೇ, ಹ್ಯಾಪಿ ಟೀಚರ್ಸ್ ಡೇ, ಆಯ್ತಪ್ಪ, ಹೂ ಕೊಡೋದೇನು, ಅಪ್ಪಿ ಹಿಡಿಯೋದೇನು, ನನ್ನ ಪ್ರೀತಿಯ ಮಿತ್ರ ಅಧ್ಯಾಪಕ ಏನು ಆಯ್ತಪ್ಪ, ಅದೆಲ್ಲ ಸರಿ ಒಪ್ಕೊಳ್ತೇನೆ ನಾನು. ಆದರೆ ಈ ಶಿಕ್ಷಕ ದಿನಾಚರಣೆ ಯಾಕೆ ನೀವು ಆಚರಣೆ ಮಾಡ್ತಾ ಇದ್ದೀರಿ? ಮೌನ, ನಿಮ್ಮ ಹಾಗೆ ಮೌನ ಏನಿಲ್ಲ. ಅಲ್ಲಿವರೆಗೆ ಹ್ಯಾಪಿ ಟೀಚರ್ಸ್ ಡೇ, ಹ್ಯಾಪಿ ಟೀಚರ್ಸ್, ಹೌದಪ್ಪ ಸರಿ, ಹ್ಯಾಪಿ ಟೀಚರ್ಸ್ ಡೇ, ನಾನೊಬ್ಬ ಅಧ್ಯಾಪಕ, ನೀವು ಗೌರವ ಸೂಚಿಸಿದ್ದೀರಿ, ಸಂತೋಷ. ಯಾಕೆ ಆಚರಣೆ ಮಾಡ್ತಾ ಇದ್ದೀರಿ? ಉತ್ತರ ಇಲ್ಲ. ಯಾಕೆ ಈ ಮಾತು ನಮಗೆ ಮುಖ್ಯ ಅಂತಂದರೆ, ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಅದರಲ್ಲಿ ನಮ್ಮ
ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ರ ಸ್ಪಷ್ಟ ಅರಿವು ನಮಗಿರಬೇಕು. ಆಗ ಮಾತ್ರ ನಿಮ್ಮ ಕೆಲಸಕ್ಕೆ ಸಾರ್ಥಕ್ಯ ಬರುವಂಥದ್ದು ಅಥವಾ ನಿಮ್ಮ ಆಚರಣೆಗೆ ಗೌರವ ಬರುವಂಥದ್ದು, ಅದರ ಉದ್ದೇಶ ಸಾಧನೆ ಆಗುವಂಥದ್ದು. ಮಕ್ಕಳೇ ಕೇಳಿ, ಗಮನ ಇಟ್ಟು ಕೇಳಿ. ಪ್ರಸ್ತುತ ವಾತಾವರಣವನ್ನು ನೋಡುವಾಗ ನಮ್ಮಂಥ ಸ್ವಲ್ಪ ಪ್ರಾಯ ಆದವರಿಗೆ, ಸ್ವಲ್ಪ ಅಲ್ಲ 66 ವರ್ಷ ಆಯಿತು, ಒಂದು ರೀತಿಯ ಭಯ ಕಾಡ್ತಾ ಇದೆ ನಮಗೆ. ಬೇರೆ ಬೇರೆ ಕಾರಣ. ಇವತ್ತು ಶಿಕ್ಷಕರ ದಿನಾಚರಣೆ ಯಾಕೆ ಅನ್ನುವಂಥದ್ದನ್ನು ನೇರವಾಗಿ ಅಲ್ಲದಿದ್ದು ಪರೋಕ್ಷವಾಗಿ ನಾನು ಹೇಳ್ತೇನೆ. ಮತ್ತೆ ಈಗಾಗಲೇ ಪ್ರಾಂಶುಪಾಲರು ಉಲ್ಲೇಖ ಮಾಡಿದರು, ಪ್ರಥಮ ಉಪಾಧ್ಯಕ್ಷನಾಗಿ, ಎರಡನೆಯ ರಾಷ್ಟ್ರಾಧ್ಯಕ್ಷನಾಗಿ ರಾಷ್ಟ್ರವನ್ನು ಮುನ್ನಡೆಸಿರುವಂಥ ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣರು, ಅದು ಕೂಡ ಎಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು ಅವರು? ಆಚೆಯಿಂದ ಇಂಡೋ ಪಾಕ್ ವಾರ್, ಈಚೆಯಿಂದ ಇಂಡೋ ಚೈನಾ, ಆ ಯುದ್ಧ ಸಂದರ್ಭದಲ್ಲಿ ಅವರ ನಾಯಕತ್ವ ದೇಶದ್ದು. ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಮರೆತೆ, ನನಗೆ ವಿದ್ಯಾರ್ಥಿಗಳು ಅಂತಂದರೆ ಏನು ಅಚ್ಚುಮೆಚ್ಚು ಅಂತಂದರೆ, ನಾನು ಗಮನಿಸಿದ ಹಾಗೆ ಈಗಾಗಲೇ UKG LKGಯಲ್ಲಿ ಅಥವಾ ಅಂಗನವಾಡಿ ಟೀಚರ್ಸ್ಗಳಿದ್ದೀರಿ ಇಲ್ಲಿ, ಅಂಗನವಾಡಿಯ ನಿಮ್ಮ ಮಕ್ಕಳಿರ್ಬೋದು, ನಾವು ಕಾಲೇಜಿನಲ್ಲಿ ಪಾಠ ಮಾಡುವಂಥ ಪ್ರಬುದ್ಧ ವಿದ್ಯಾರ್ಥಿಗಳಿರ್ಬೋದು, ನಿಷ್ಕಪಟ ಮನಸ್ಸಿನ ಮುತ್ತುಗಳು. ಅವುಗಳನ್ನು ನಾವು ಹೇಗೆ ನಡೆಸ್ತೇವೆ ಆ ರೀತಿಯಲ್ಲಿ ಇರ್ತವೆ ಅವು. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿದ ಹಾಗೆ ಅಧ್ಯಾಪಕರು ನಾವೇ ಹೇಗಿರ್ತೇವೆ, ನಮ್ಮ ಸಂಸ್ಥೆ ಹೇಗಿರ್ತದೆ, ಹಾಗೆ ವಿದ್ಯಾರ್ಥಿಗಳು ಇರ್ತಾರೆ. ಇದು ನಾನು ಕಂಡುಕೊಂಡ ಸತ್ಯ 35 ವರ್ಷ. ವಿದ್ಯಾರ್ಥಿಗಳನ್ನು ಯಾವ ಕಾರಣಕ್ಕೂ ನಾನು ದೂರುವುದಕ್ಕೆ ತಯಾರಿಲ್ಲ, ಸಿದ್ಧನೇ ಇಲ್ಲ. ಇವತ್ತೇನಾದರೂ ದಾರಿ ತಪ್ಪಿದ್ದಿದ್ರೆ ಅದು ನಾನು ದಾರಿ ತಪ್ಪಿದ್ದೆ, ನಾವು ಅಥವಾ ನಮ್ಮ ವ್ಯವಸ್ಥೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನೀವು ಪ್ರಬುದ್ಧರಿದ್ದೀರಿ. ಸರ್ವಪಳ್ಳಿ ರಾಧಾಕೃಷ್ಣರಿಗೆ ಅವರ ಅಧ್ಯಕ್ಷ ಸ್ಥಾನದಲ್ಲಿರುವಾಗ ತಿಂಗಳಿಗೆ ಸಂಬಳ ಎಷ್ಟು? 10,000 ರೂಪಾಯಿ. 10,000 ರೂಪಾಯಿ ಸಂಬಳ ಅವರಿಗೆ. ಈ 10,000 ರೂಪಾಯಿ ಸಂಬಳ ಈಗಲ್ಲ ಸ್ವಾಮಿ, ಅದು 1962-67 ಹೊತ್ತಿಗಿನದ ನೆನಪು ಮಾಡಿಕೊಳ್ಳಿ. ಲಕ್ಷಕ್ಕೆ ಮೀರಿ ಆ ಕಾಲಕ್ಕೆ ಈ ಸರ್ವಪಳ್ಳಿ ರಾಧಾಕೃಷ್ಣ ಏನು ಮಾಡ್ತಾ ಇದ್ರು ಗೊತ್ತೇ ಮಕ್ಕಳೇ? ಈ 10,000ದಲ್ಲಿ ತನ್ನ ಖರ್ಚಿಗೆ ಬೇಕಾಗುವಷ್ಟು, ಅಂದರೆ 2,000 ರೂಪಾಯಿಯನ್ನು ಉಳಿಸ್ಕೊಂಡು ಇಟ್ಕೊಂಡು ಉಳಿದ 8,000 ರೂಪಾಯಿಯನ್ನು ಸರ್ಕಾರದ ಖಜಾನೆಗೆ ತುಂಬಿಸ್ತಾ ಇದ್ದಾರೆ. 10,000 ರೂಪಾಯಿ ಸಂಬಳದಲ್ಲಿ 8,000ವನ್ನು ಸರ್ಕಾರಿ ಖಜಾನೆಗೆ, ತನಗೆ ಬೇಕಾದಷ್ಟು ಕೇವಲ 2,000 ಅದನ್ನು ಇಟ್ಕೊಂಡು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಅದೇ ಪದವಿಯಲ್ಲಿದ್ದ ಯಾರು ನನ್ನನ್ನು ಅನ್ಯಥಾ ಭಾವಿಸ್ಬೇಕು ನೀವು. ನಾನು ಈಗ ಸಾಮಾನ್ಯವಾಗಿ ವೇದಿಕೆಯಲ್ಲಿ ಮಾತಾಡೋದು ಅಂತಂದರೆ ಭಯ, ಅದು ಇಲ್ಲಿಗೆ ಸೀಮಿತ ಆಗಿರೋದಿಲ್ಲ. ನೋಡಿ ಅಲ್ಲಿ ಇಟ್ಟಿದ್ದಾರೆ, ಅದು ಈ ಲೋಕ ಇಡೀ ಹೋಗ್ತದೆ. ಅದು ಹೋಯ್ತಾ ಆ ಹೋದ ಮರುಕ್ಷಣಕ್ಕೆ ಬರ್ತದೆ ಬಾಣದ ಹಾಗೆ. ನಮ್ಮ ಹಾಗೆ ಮಾತಾಡಿ ಹೀಗೆ ನಾನು ಪ್ರಾಮಾಣಿಕವಾಗಿ ನನಗೆ ಏನು ತೋಚುತ್ತದೆ ಅದನ್ನು ಮಾತಾಡೋದು, ಅದರಲ್ಲಿ ಏನು ಮುಚ್ಚುಮರ ಇಲ್ಲ. ಯಾವುದೇ ಬಾಣ ಬಂದರೂ ಅದಕ್ಕೆ ಎದೆ ಇಡುವುದಕ್ಕೆ ಸಿದ್ಧರಿದ್ದೇನೆ. ಇದೇ ರಾಷ್ಟ್ರಾಧ್ಯಕ್ಷ ಪದವಿಯಲ್ಲಿದ್ದ ಒಬ್ಬ ನಮ್ಮ ದೇಶದ ಅಧ್ಯಕ್ಷರು ತಾನು ನಿವೃತ್ತಿಯಾಗಿ ಹೋಗುವಂಥ ಸಂದರ್ಭದಲ್ಲಿ ತನಗೆ ಬರಬೇಕಾದ ಅದೆಷ್ಟೋ ಲಕ್ಷ ಮೊತ್ತವನ್ನು ಬಹುಶಃ ಒಂದು ಬಲವಂತವಾಗಿ ಕೋರ್ಟಿಗೆ ಹೋಗಿದ್ದಾರಂತ ಕಾಣ್ತದೆ. ಆ ರೀತಿಯಲ್ಲಿ ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನ. ಅಂಥ ದೊಡ್ಡ ಮೊತ್ತ ಅವರಿಗೆ ಸಿಕ್ಕಿದ 6-3 ದಿನಕ್ಕೆ ಅವರು ತೀರಿ ಹೋಗಿದ್ದಾರೆ. ನಾನು ಹೇಳುವಂಥ ದುಡ್ಡು ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು ಸ್ವಾಮಿ. ಅದಕ್ಕಿಂತ ಮೀರಿ ನಾವು ಏನು ಮಾಡಲಿಕ್ಕಾಗ್ತದೆ ಅಂತ ಹೇಳ್ಬೋದು. ಸರ್ವಪಳ್ಳಿ ರಾಧಾಕೃಷ್ಣರು ಯಾಕೆ ನಮಗೆ ಇಂಪಾರ್ಟೆಂಟ್? ಇದಕ್ಕೆ 1918ರಲ್ಲಿ ನಮ್ಮ ಇದೇ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿಗೆ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಸೇರಿಕೊಂಡ್ರು. ಸೇರಿಕೊಂಡು ಆನಂತರ ಅವರು ಅಲ್ಲಿಂದ, ನನಗೆ ನನ್ನ ನೆನಪು ಸರಿ ಇದ್ದರೆ 1920ರಲ್ಲಿ ಕಲ್ಕತ್ತಾ ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಟ್ರಾನ್ಸ್ಫರ್ ಆಗಿ ಹೋಗಬೇಕಾಯ್ತು. ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಕಾಲೇಜು ಮಕ್ಕಳು ಅವರನ್ನು ಕಾಲೇಜಿನಿಂದ ರೈಲ್ವೆ ಸ್ಟೇಷನ್ನವರೆಗೆ ಟಾಂಗಾದಲ್ಲಿ ಕೂರಿಸಿ, ಟಾಂಗಾ ಅಂದರೆ ಕುದುರೆ ಗಾಡಿಯಲ್ಲಿ ಕೂರಿಸಿ
ಕುದುರೆಯ ಬದಲಿಗೆ ಆ ನೊಗ ಇದೆಯಲ್ಲ ಅದಕ್ಕೆ ತಾವೇ ಹೆಗಲು ಕೊಟ್ಟು ಅದ್ದೂರಿಯಾಗಿ ಸಂಭ್ರಮಾಚರಣೆಯೊಂದಿಗೆ ಗೌರವದಿಂದ ಪ್ರೀತಿಯಿಂದ ಅಲ್ಲಿವರೆಗೆ ಹೇಳ್ಕೊಂಡು ಹೋದರು. ಯೂನಿವರ್ಸಿಟಿಯಿಂದ ಮಹಾರಾಜ ಕಾಲೇಜಿನಿಂದ ರೈಲ್ವೆ ಸ್ಟೇಷನ್ನವರೆಗೆ ಕುದುರೆಗಳ ಬದಲಿಗೆ ತಾನೇ ತಮ್ಮ ಅಧ್ಯಾಪಕರನ್ನು ಹೇಳ್ಕೊಂಡು ಅಂದರೆ ಕುದುರೆ ಗಾಡಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂಥ ಕೆಲಸ ಆಯಿತು ಅಂತ ನಾನು ಓದಿದ್ದೇನೆ. ಅವರ ಉಪನ್ಯಾಸ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ, ಏನೇನೋ ಕ್ಲಿಷ್ಟಕರವಾದ ಶಬ್ದಗಳನ್ನು ಬಳಸಿ ತತ್ವಶಾಸ್ತ್ರವನ್ನು ಬೋಧನೆ ಮಾಡಿದರೆ ಹೇಗಿರ್ಬೋದು ಆಲೋಚನೆ ಮಾಡಬೇಕು ನೀವು. ಅದು ಎಷ್ಟು ಸರಳವಾಗಿ ಮಕ್ಕಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಬೋಧನೆ ಮಾಡುವಂಥ ಅತ್ಯದ್ಭುತವಾದಂಥ ಒಬ್ಬ ಉಪನ್ಯಾಸಕಂತೆ. ಅಷ್ಟು ಮಾತ್ರ ಅಲ್ಲ, ನೋಡಿ ಆಲೋಚನೆ ಮಾಡಬೇಕು. ಈಗ ಅಂಥ ವಾತಾವರಣ ಎಲ್ಲಿಯಾದರೂ ಇದ್ದರೆ ಹೇಳಿ, ಆ ಅಧ್ಯಾಪಕನ ಉಪನ್ಯಾಸವನ್ನು ಕೇಳುವುದಕ್ಕೆ ಆಚೀಚಿನ ಕ್ಲಾಸಿನ ಪಕ್ಕದ ಕ್ಲಾಸಿನ ಅಧ್ಯಾಪಕರು ವಿದ್ಯಾರ್ಥಿಗಳು ಬಂದು ಆ ಕ್ಲಾಸ್ನಲ್ಲಿ ಕೂತ್ಕೊಳ್ತಾ ಇದ್ರು. ತನ್ನ ವಿಚಾರ ಅಲ್ಲ, ವಿಷಯ ಅಲ್ಲ ಅದು, ತನಗೆ ಸಂಬಂಧಪಡದ ವಿಷಯದ ಬೋಧನೆ ಆಗ್ತಾ ಇದೆ. ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣರಿಂದ ಅದನ್ನು ಕೇಳುವುದಕ್ಕಾಗಿ ಕುತೂಹಲದಿಂದ ಜ್ಞಾನಾರ್ಜನೆಯ ಉದ್ದೇಶಕ್ಕೆ ಇತರರು ಬಂದು ಈ ತರಗತಿಯಲ್ಲಿ ಕೂತ್ಕೊಳ್ಳೋದು, ಅವರ ತರಗತಿಯಲ್ಲಿ ಕೂತ್ಕೊಳ್ಳೋದು. ಇಂಥ ಅಧ್ಯಾಪಕ ಬಹುಶಃ ಜಗತ್ತು ಕಂಡಂಥ ಅತಿ ಶ್ರೇಷ್ಠ ತತ್ವಶಾಸ್ತ್ರಜ್ಞರಲ್ಲಿ, ಫಿಲಾಸಫರ್ಸ್ಗಳಲ್ಲಿ ಇವರು ಒಬ್ಬ ಅಂತ ಗುರುತಿಸ್ಕೊಂಡು. ಅಷ್ಟಕ್ಕೂ ಅವರ ಹಿನ್ನೆಲೆ ಏನು? ಇದೇ ನಮ್ಮ ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಮೂಲೆಯಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರ್ 5, 1928 ಜನ. ಭಾರಿ ಕುಟುಂಬಕ್ಕೆ ಸೇರಿದವರಲ್ಲ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ, ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಸರ್ವಪಳ್ಳಿ ಸೀತಮ್ಮ. ಬಹುಶಃ ಅವರಿಗೆ 5 ಜನ ಮಕ್ಕಳು. ಹುಡುಗಿಯರಾದ ಗೋಪಾಲನ್ ಅಂತ ಹೇಳಿ ದೊಡ್ಡ ಇತಿಹಾಸಕಾರರಾಗಿ ಹೆಸರು ಮಾಡಿದ್ರು ನಾನು. ಸೊ ಇವರು ಬಹುಶಃ ಕೇವಲ ಅಧ್ಯಾಪನ ವೃತ್ತಿಯಲ್ಲೇ ಇದ್ದು ಅಧ್ಯಾಪಕ ಅಂತ ಎನಿಸ್ಕೊಂಡವರಲ್ಲ. ಈ ರೀತಿಯ ನಿಮಗೆ ಗೊತ್ತಿದ್ದ ಹಾಗೆ ದಿ ಮಾರಲ್ ಪ್ರಿನ್ಸಿಪಲ್ಸ್ ಆಫ್ ವೇದಾಂತ ಅನ್ನುವಂತಹ ಒಂದು ಲೇಖನವನ್ನು, ಒಂದು ಪ್ರಬುದ್ಧವಾದ ಲೇಖನವನ್ನು ತನ್ನ 18-20ನೇ ವರ್ಷ ಪ್ರಾಯಕ್ಕೆ ಅವರು ಬರೆದು ಆ ಕಾಲಕ್ಕೆ ಅದನ್ನು ಹೆಸರು ಮಾಡಿದ್ದಾರೆ. ಆ ನಂತರ ಅವರ ಬರವಣಿಗೆ ಕೆಲಸವನ್ನು ಅವರು ನಿಲ್ಲಿಸಲಿಲ್ಲ, ನಿರಂತರವಾಗಿ ಓದುವಂಥ ಕೆಲಸ ಆಯಿತು. ಎಲ್ಲಿವರೆಗೆ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಈ ಜಗತ್ತಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ವಿಸಿಟಿಂಗ್ ಪ್ರೊಫೆಸರ್ಸ್ ಆಗಿ ಕೆಲಸ ಮಾಡಿದರು. ಮುಂದೆ ಆಂಧ್ರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದರು. ಹಿಂದೂ ಬೆನಾರಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೆಲಸ ಮಾಡಿದರು. 49ರಿಂದ 52ರವರೆಗೆ ಇದೇ ನಿಮ್ಮ ರಷ್ಯಾದ ರಾಯಭಾರಿಯಾಗಿ ಅಂಬಾಸಡರ್ ಆಗಿ ದುಡಿದ್ರು. ನೀವು ಆಲೋಚನೆ ಮಾಡಬೇಕು, ಒಬ್ಬ ತತ್ವಶಾಸ್ತ್ರಜ್ಞ, ಒಬ್ಬ ಅಧ್ಯಾಪಕ ಈಗ ರಾಯಭಾರಿಯಾಗಿದ್ದಾರೆ. ಆ ರಾಯಭಾರಿಯಾಗಿ ಇವರು ರಷ್ಯಾಕ್ಕೆ ಹೋಗುವಂಥ ಸಂದರ್ಭದಲ್ಲಿ ರಷ್ಯಾದ ರಾಷ್ಟ್ರಾಧ್ಯಕ್ಷ ಸ್ಟಾಲಿನ್ ಅವರನ್ನು ಎದುರುಗೊಳ್ಳುವಂಥದ್ದು, ಅವರನ್ನು ಸ್ವಾಗತಿಸೋದಕ್ಕೆ ಬಂದಿರುವಂಥದ್ದು. ಒಬ್ಬ ಸಾಮಾನ್ಯ ಅಧ್ಯಾಪಕ ರಾಯಭಾರಿಯಾಗಿ ನಿಯೋಜನೆಗೊಂಡು ರಷ್ಯಾಕ್ಕೆ ಹೋದರೆ ಅಂದರೆ ಅವರ ವಿದ್ವತ್ತು ಏನು, ಅವರ ಸಾಮರ್ಥ್ಯ ಏನು, ಅವರ ಯೋಗ್ಯತೆ ಏನು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳಿ, ಯಾವುದೇ ಒಂದು ಪದವಿಯಿಂದ ಅಥವಾ ಒಂದು ಸೀಟ್ ಏನು, ಒಂದು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಥವಾ ಇನ್ಯಾವುದೋ, ಅದರಿಂದಾಗಿ ನಮಗೆ ಗೌರವ ಬರಬಾರ್ದು, ನಮ್ಮಿಂದಾಗಿ ಆ ಸೀಟಿಗೆ ಗೌರವ ಬರಬೇಕು ಅಂತ. ಸೊ ಇಂತಹ ಸರ್ವಪಳ್ಳಿ ರಾಧಾಕೃಷ್ಣ ಅವರು ಕೇವಲ ನಿಮ್ಮ ರಾಯಭಾರಿಯಾಗಿ ಮಾತ್ರ ಅಲ್ಲ, ಅವರು ಒಬ್ಬ ತತ್ವಶಾಸ್ತ್ರಜ್ಞನು ಹೌದು, ಒಬ್ಬ ಸ್ಟೇಟ್ಸ್ಮ್ಯಾನ್, ರಾಜನೀತಿ ನಿಪುಣ, ಒಬ್ಬ ರಾಜಕಾರಣಿ, ಎಲ್ಲವೂ ಆಗಿದ್ರು. ಆದರೆ ಅವರು ಇದೆಲ್ಲದಕ್ಕಿಂತಲೂ ನಾನು ಶಿಕ್ಷಕ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ಸಂತೋಷ ಪಡ್ತೇನೆ. ಇವತ್ತು ನನ್ನ ಅಧ್ಯಾಪಕ ಮಿತ್ರರಿಗೆ ನಾನು ಹೇಳ್ತೇನೆ, ಇವತ್ತು ಕಾಲ ಬದಲಾಗಿದೆ, ನಮ್ಮ ವ್ಯವಸ್ಥೆ ಸರಿ ಇಲ್ಲ. ನಾನು ಒಂದು ಮ್ಯಾನೇಜ್ಮೆಂಟ್ ಒಂದು ಕಾಲೇಜನ್ನು ನಡೆಸ್ತಾ ಇದೆ ಅಂತಂದರೆ ಅದು ಕತ್ತಿ ಅಲಗಿನ ಮೇಲೆ ನಡೆದ ಹಾಗೆ. ನನಗೆ ಜಯಂತರ ಸಾಧನೆಯ ಬಗ್ಗೆ ಖಂಡಿತ ನಾನು ಒಂದು ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತೇನೆ. ಒಂದು ಸಂಸ್ಥೆಯನ್ನು ನಡೆಸುವುದು ಅಂತಂದರೆ ಕತ್ತಿ ಅಲಗಿನ ಮೇಲೆ ನಡೆದ ಹಾಗೆ. ನಾನು ಹೇಗೆ ಯಾಕೆ ಬಿಡಿಸಿ ಹೇಳಬೇಕಾಗಿಲ್ಲ, ಹೇಳುವುದಿಲ್ಲ. ಅದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು, ವಿದ್ಯಾರ್ಥಿಗಳಿಗೆ ಅರ್ಥ ಆಗಬೇಕು. ಅದು ಕೂಡ ಅನ್ಎಡೆಡ್ ಇನ್ಸ್ಟಿಟ್ಯೂಷನ್, ಒಂದು ಯಾವುದೇ ಒಂದು ಸರಕಾರಿ ಸವಲತ್ತು ಸಿಗದೆ ಬಹುಶಃ ಇಂಥ ಒಂದು ಸಂಸ್ಥೆಯನ್ನು ಕಟ್ಟು ನಡುವಿನಲ್ಲಿ ಒಂದು ಡಿವಿಯೇಷನ್, ಅದು ಕೂಡ ಇವತ್ತು ಅಲ್ಲೆಲ್ಲ ನೋಡ್ತಾ ಇದ್ದೇವೆ. ಎಲ್ಲ ಪಿ ಯು ಸಿ ಸೈನ್ಸ್ ಆರ್ಟ್ಸ್ ಕ್ಲೋಸ್
ಕಾಮರ್ಸ್ ಅಷ್ಟಕ್ಕಷ್ಟೇ. PUC ಏನು ಬ್ರ್ಯಾಂಚನ್ನು ನಾವು ಪ್ರಾರಂಭ ಮಾಡಿ PCMC ಇಂತಹ ಸೈನ್ಸ್ ವಿಭಾಗಕ್ಕೆ ವಿಶೇಷವಾದಂತಹ ಒಂದು ಮನ್ನಣೆ, ಅದನ್ನೇ ಪ್ರಾರಂಭ ಮಾಡಿ. ಏನಿದು ನನಗೊಂದು ಅರ್ಥ ಆಗಬೇಕು, ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಈ ರೀತಿಯ ಮನೋಭಾವನೆ ಇರುವಂತಹ ಮಧ್ಯದಲ್ಲಿ ಈ ನಮ್ಮ ಅಕ್ಷಯ ಕಾಲೇಜು ವೃತ್ತಿ ತರಬೇತಿಯನ್ನು ಕೊಡುವಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಸಮಾಜದ ಒಂದು ಶ್ರೇಯಸ್ಕೋಸ್ಕರವಾಗಿ ದುಡಿತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ಇದನ್ನು ಮುಂದೆ ಬೆಳೆಸುವಂತಹ ಒಂದು ಉದ್ದೇಶಕ್ಕೆ ಸ್ಥಾಪನೆಯಾದಂಥ ಸಂಸ್ಥೆ ಅಲ್ಲ ಅಂಥೇಳಿ ಬಹುಶಃ ಅದನ್ನು ನಾನು ಕೇಳಿ ತಿಳಿಬೇಕಾಗಿಲ್ಲ, ನೋಡಿ ಕಲಿಬೇಕಾಗಿಲ್ಲ, ನಾನು ಅರ್ಥ ಮಾಡಿ. ಸೊ ಹಾಗಾಗಿ ನಮ್ಮ ಒಂದು ರಾಧಾಕೃಷ್ಣರ ಬಗ್ಗೆ ಬಹುಶಃ ಮುಂದುವರಿಸಿ ನಾನು ಕೇಳೋದಿಲ್ಲ. ಇವರು ಕೇವಲ ರಾಜನೀತಿ ಕೊನೆಗೂ ನೆನಪಾಯ್ತು ಇವಳಿಗೆ, ಒಪ್ಪಿಕೊಂಡ್ಲು ಹೌದು ಅಂತೇಳಿ. ಏನು ಒಮ್ಮೆ ಇದೇ ನಾನು ನಾರಾಯಣ ರಾಯರ ಕತೆ ಹೇಳಿದಲ್ಲ, ಅದೇ ರೀತಿ ಅಧ್ಯಾಪಕರು ಕ್ಲಾಸಿಗೆ ಬರುವಾಗ ಯುವ ಪ್ರಾಯ, ಅದು ಎಳೆ ಪ್ರಾಯ, ಅದು ತಪ್ಪು ಒಪ್ಪಿನ ಪ್ರಶ್ನೆ ಇಲ್ಲ, ಗಮ್ಮತ್ತು. ಒಂದು ಮುರಿದ ಚೇರ್, ಆ ಮುರಿದ ಚೇರ್ ಅಲ್ಲಿಂದಲ್ಲಿಗೆ ಅದಕ್ಕೆ ಕಟ್ಟ ಹಾಕಿ ಒಂದು ನಮ್ಮ ಹಳೆಯ ಶಾಲೆಯ ನೆನಪಿದೆಯಲ್ಲ, ಕೆಲವರಿಗಾದ್ರೆ ಸುರೇಗೌಡರಿಗೆ ಅಂತ ಅವರಿಗಾದ್ರೂ ನೆನಪಿರ್ಬೋದು, ಚೇರ್ ಇಟ್ಟಿದ್ದಾರೆ. ಪಾಪ ನಮ್ಮ ಅಧ್ಯಾಪಕರು ಬಂದಿದ್ದಾರೆ, ಬಂದು ಅಲ್ಲಿ ಆ ಚೇರಲ್ಲಿ ಇವಳು ಏನು ಮಾಡಿದ್ವಿ, ಈ ಹುಡುಗಿ ಅದನ್ನು ಅಲ್ಲಿಗೆ ಅಲ್ಲಿ ಕೂರಿಸಿ ಬಹುಶಃ ಅಲ್ಲಿ ಅದನ್ನು ಸೆಟ್ ಮಾಡಿ ಅಧ್ಯಾಪಕರು ಬಂದಾಗ ಕೂತುಕೊಂಡಾಗ ಬೀಳುವ ಒಂದು ಆ ಸೀನ್ ಇದೆಯಲ್ಲ, ಅದನ್ನು ಕಲ್ಪನೆ ಕೊಡುವ ಒಳಗಿಂದೊಳಗೆ ಸಂತೋಷ ಪಡ್ತಾ ಇದ್ದಾಳೆ. ಅವಳು ಯೋಚನೆ ಮಾಡಿದಾಗ ಆಯ್ತು, ಪಾಪ ಯಾವುದೇ ಒಂದು ಕಪಟದ ಆಲೋಚನೆ ಇಲ್ಲದ ಈ ಅಧ್ಯಾಪಕರು ಬರ್ತಾರೆ, ಚೇರಲ್ಲಿ ಕೂತ್ಕೊಳ್ತಾರೆ, ಕೂತದ್ದೇ ಬಡಲ್ ಅಂತ ಬಿದ್ದು, ಓ ಒಂದು ಬೀಳುವಾಗ ಹೇಗಿರ್ಬೋದು ದೃಶ್ಯ ಅಂತೇಳಿ ಅದನ್ನು ನೋಡಿದ್ದೆ, ಗಾಡಿದ್ದು ಚಂದ ನೋಡಿದ್ದೆ. ಆ ಅಧ್ಯಾಪಕ ಮಾತಾಡ್ಲಿಲ್ಲ, ಯಾರು ಏನು ಎಂಥದ್ದು ಯಾಕೆ ಅಂತ ಕೇಳಲಿಲ್ಲ. ಯಾರು ಇದು ಸರಿಯಲ್ಲ ಅನ್ನುವಂತಹ ಮಾತು ಅಧ್ಯಾಪಕರಿಂದ ಬಂತು. ಬಹಳ ಅವಮಾನ ಆಯಿತು. ಅವಮಾನ ಏನಿಲ್ಲ, ನಮಗೆ ನಿಜವಾಗಿ ನಾವು ಪ್ರಾಮಾಣಿಕವಾಗಿದ್ರೆ ಚೀತು ಏನು ಬೇಕಾದ್ರೆ ಹೇಳಿ ಅದು ನಿಮಗೆ ಮುಟ್ಟೋದಿಲ್ಲ, ಅದು ರಿಟರ್ನ್ ಅವನಿಗೆ ಹೋಗ್ತದೆ ಅದು. ಸೊ ಈ ಘಟನೆ ಹುಡುಗಿಗೆ ನೆನಪಾಯಿತು. ಜ್ಯೋತಿಷ್ಯರು ಹೇಳಿದ್ರಂತೆ, ಒಂದು ವೇಳೆ ನೀನು ಆ ರೀತಿಯ ತಪ್ಪೇನಾದ್ರೂ ಮಾಡಿದ್ದಿದ್ರೆ ಅವ್ರಿಗೆ ಕಾಲಿಗಡ್ಡ ಬಿದ್ದು ತಪ್ಪಾಯಿತು ಅಂತ ತಪ್ಪಿ ಒಪ್ಪಿಕೊಳ್ಬೇಕು. ಕ್ಷಮೆ ಯಾವತ್ತೂ ಇದೆ, ದೇವರು ಕ್ಷಮಿಸ್ತಾರೆ ನಮ್ಮನ್ನು ಮಾಡಿದ ತಪ್ಪನ್ನು, ಮನುಷ್ಯ ಕ್ಷಮಿಸ್ಲಿಕ್ಕೆ. ನೀವು ನಂಬ್ತಿರಲ್ಲ ಮಕ್ಕಳೇ, ಆ ಹುಡುಗಿ ಅದೇ ಅಧ್ಯಾಪಕರ ಕಾರಾಂತರ ಕಾಲಿಗೆ ಬಿದ್ದು ತಪ್ಪಾಯ್ತು ಸರ್, ನಾನೇ ಮಾಡಿದ್ದದನ್ನು. ಅವರು ಇಷ್ಟು ಜನರಲ್ಲಿ ನೀವು ನನ್ನನ್ನು ಬೀಳಿಸಿದ್ರು ಯಾರು ಅಂತ ನಾನು ನಿಮ್ಮನ್ನು ಹಿಡಿಯುವುದು. ಆಗ ಈಗಿನ ಹಾಗೆ CC ಕ್ಯಾಮೆರಾ ಇರಲಿಲ್ಲ. ಅದೇ ಇವಳು ಈ ರೀತಿ ತಪ್ಪೊಪ್ಪಿಕೊಂಡ ಕೆಲವೇ ತಿಂಗಳೊಳಗೆ 6-3 ತಿಂಗಳೊಳಗೆ ಮದುವೆಯಾಗಿ ಆ ನಂತರದಲ್ಲಿ ಸುಖದಲ್ಲಿ ಇದ್ಲಂತೆ. ಅವಳು ಇವತ್ತಿಗೂ ಇದ್ದಾಳೆ. ಇದು ಕರ್ಣನ ಕಥೆ ಅಲ್ಲ, ಕಲಿಯುಗದ ಕಥೆ. ಗುರು ಒಬ್ಬ ವಿದ್ಯಾರ್ಥಿಗೆ ಮುಂದೆ ಗುರು ಇರಬೇಕು ಅಂತ ಹೇಳ್ತಾರಲ್ಲ, ಇದು ಸುಳ್ಳಲ್ಲ ಮಕ್ಕಳೇ. ಒಬ್ಬ ಗುರುವಿನ ಆದರ್ಶ, ನಾನು ಇವತ್ತು ಏನಾದರೂ ನನ್ನ ಜೀವನದಲ್ಲಿ ಸಾಧನೆ ಮಾಡಿದ್ದೇನೆ ಅಂತಂದ್ರೆ ನನ್ನ ಗುರುಗಳ ಕೊಡುಗೆ ಅದು. ಸಮಯ ಇದ್ರೆ ನಾನು ವಿಚಾರಕ್ಕೆ ಬರ್ತೇನೆ, ಕೇಳುವ ತಾಳ್ಮೆ ನಿಮಗಿದ್ರೆ. ಸೊ ಯಾಕೆ ಇದನ್ನು ನಾನು ಹೇಳ್ತೇನೆ, ಏನು ಈ ಪ್ರಾಯದವರಲ್ಲಿ ಏನೋ ನಿಮ್ಗೆ ಹೇಳಬೇಕಂತ ಮರ್ತೋಯ್ತದೆ ಇರಲಿ. ಸೊ ಈ ರೀತಿಯ ಒಂದು ಘಟನೆ ಆಯ್ತು. ನಾನು ಅಧ್ಯಾಪಕರ ಮನ ನೋಯಿಸಿದ್ದೆ. ಆದರೆ ಅಧ್ಯಾಪಕರನ್ನು ಉದ್ದೇಶಪೂರ್ವಕವಾಗಿ ನೀವು ಅವಮಾನಪಡಿಸಬೇಕು ಅಂತ ಯೋಚನೆ ಮಾಡಿ, ಖಂಡಿತವಾಗಿಯೂ ಇದು ಸೂಕ್ತ ಅಲ್ಲ. ಇದರ ಫಲವನ್ನು ನಾವು ಅನುಭವಿಸ್ತೇವೆ. ನಾನು ನನ್ನ ಅಧ್ಯಾಪಕರು ನನಗೆ ರೋಲ್ ಮಾಡೆಲ್ ಅಂತ ನಾನು ಹೇಳಿದಲ್ಲ, ಅದನ್ನ ನಾನು ಹೇಳಬೇಕು. ಇವತ್ತು ನನ್ನನ್ನು ಇಲ್ಲಿ ಕೂರಿಸಿ ಮಾಲೆ ಹಾಕಿದ್ರಲ್ಲ, ಈ ಸಂಸ್ಥೆ ನನ್ನನ್ನು ಗೌರವಿಸ್ತಲ್ಲ, ಯಾಕೆ? ಸಮಾಜಮುಖಿ ಕೆಲಸ ಮಾಡಿದ್ದೇನೆ ಅನ್ನೋ ಕಾರಣಕ್ಕೆ, ಏನೋ ಒಂದು ಸಮಾಜಮುಖಿ ಕೆಲಸ ಮಾಡಿದ್ದೇನೆ ಅನ್ನೋ ಕಾರಣಕ್ಕೆ ಮಾತ್ರ. ಮತ್ತೆ ನನ್ನಲ್ಲಿ ಏನು ಯೋಗ್ಯತೆ ಇಲ್ಲ. ಆ ಸಮಾಜಮುಖಿ ಕೆಲಸದ ಆಲೋಚನೆ ಯಾರಿಂದ ಬಂತು ಅಂತ ಕೇಳಿದ್ರೆ ನನ್ನ ಅಧ್ಯಾಪಕ. ಇವತ್ತು ನಿಮಗೆ ಪ್ರವಾಸಕ್ಕೆ ಹೋಗುವಂತ ನನ್ನ ಪ್ರೈಮರಿ ಶಾಲೆಯ ಮಕ್ಕಳು ಎಲ್ಲಿಗೂ ಪ್ರವಾಸಕ್ಕೆ ಹೋಗುದು, ಇಲ್ಲಿ ಮಂಗಳೂರು ಬೀಚಿಗೆ
ಫ್ಯಾಂಟಸಿ ಪಾರ್ಕಿಗೆ, ಇನ್ಯಾವುದೋ ಒಂದು ಸಂತೆಗೆ ಹೋದ ಹಾಗೆ. ಅಲ್ಲಿ ಏನಪ್ಪ ನಿಮಗೆ ನೋಡ್ಲಿಕ್ಕಿದೆ, ಏನಪ್ಪ ನಿಮಗೆ ಕಲೀಲಿಕ್ಕಿದೆ? ಮಣ್ಣು. ನಾನು ಪ್ರೈಮರಿಯಲ್ಲಿರುವಾಗ 5ನೇ ಕ್ಲಾಸ್ನಲ್ಲಿರುವಾಗ ನಮಗೆ ಒಪ್ಪತ್ತಿನ ಊಟಕ್ಕೆ ತತ್ವಾರ. ಆ ಕಾಲದಲ್ಲಿ 50-55 ವರ್ಷಗಳ ಹಿಂದೆ ಅಧ್ಯಾಪಕರು ಪ್ರವಾಸ ವ್ಯವಸ್ಥೆ ಮಾಡೋದು. ಎಲ್ಲಿಗೆ? ಬೇಲೂರು, ಹಳೆಬೀಡು, ಮೈಸೂರು, ಶ್ರವಣಬೆಳಗೊಳ. ಪ್ರವಾಸ ಅಂತ ಕೇಳಿದ ಕೂಡಲೇ ಕಿವಿ ನೆಟ್ಟಗಾಗೋದು. ಪ್ರವಾಸಕ್ಕೆ ಅಲ್ಲಿ ಹೋಗ್ತೇನೆ, ಅಲ್ಲಿ ನೋಡ್ತೇನೆ ಅಂತ ಅಲ್ಲ, ಬಸ್ಸಿನಲ್ಲಿ ಕೂರ್ಲಿಕ್ಕಿದೆಯಲ್ಲ. ಅದೆಲ್ಲ ಬಿಡಿಸಿ ನಾನು ಹೇಳಿದ್ರೆ, ಆಯ್ತಪ್ಪ ಪ್ರವಾಸ ಉಂಟಪ್ಪ, ಯಾರೆಲ್ಲ ಬರ್ತೀರಿ ಅಂತ ಹೇಳಿ ಕೇಳಿದ್ರು. ಇಷ್ಟು ಜನ ಇದ್ರೆ ಇಷ್ಟು ಜನ ಕೈ ಮೇಲೆ. ಪ್ರವಾಸಕ್ಕೆ 15 ರೂಪಾಯಿ ಕೊಡಬೇಕು, 3 ದಿನದ್ದು ಅಂತ ಹೇಳುವಾಗ 50% ಕೈ ಕೆಳಗೆ. ಆ 15 ರೂಪಾಯಿ ಕೊಡೋ ತಾಕತ್ತು ಯಾರಿಗೂ ಇರಲಿಲ್ಲ. ಕೊನೆಗೆ ಒಂದು 5 ರೂಪಾಯಿ, ಒಂದು 2 ರೂಪಾಯಿ ಅಂತ ಕೊಟ್ಟು ಏನೋ ಒಂದು 10 ರೂಪಾಯಿ ಆದ ನಂತರ ಈ ಮಕ್ಕಳ ಅವಸ್ಥೆಯನ್ನು ನೋಡಿ, ನೋಡಿ 2 ಸೇರು ಅಕ್ಕಿಯ, ಒಂದು 4 ತೆಂಗಿನಕಾಯಿ ತನ್ನಿಪ್ಪ ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಚುಕ್ತ ಮಾಡಿ ಈ ಅಕ್ಕಿ ತೆಂಗಿನಕಾಯಿಯನ್ನೆಲ್ಲ ಒಂದು ಗುಜರಿ ಬಸ್ಸಿನ ಟಾಪಿನಲ್ಲಿ ಹಾಕೊಂಡು ಒಂದು ದೊಡ್ಡ ಅಲ್ಯೂಮಿನಿಯಂ ಕಟಾರವನ್ನಲ್ಲಿ ತುಂಬಿಸಿಕೊಂಡು ನಮ್ಮ ಪಾಪ ಟೀಚರ್ಸುಗಳು ಎಲ್ಲ ಮಾರ್ಗದ ಮಧ್ಯೆ ಒಂದು ಮರದ ಅಡಿಯಲ್ಲಿ ಒಂದು ಏನು ಬಸ್ ನಿಲ್ಲಿಸಿ ಕಟಾರಕ್ಕೆ ಒಂದಷ್ಟು ಅಕ್ಕಿ ಹಾಕಿ ನೀರನ್ನು ತೊಳೆದು ಅದನ್ನು ಬೇಯಿಸಿ, ಅದು ಏನು ರುಚಿ ಮಕ್ಕಳೇ, ಅಯ್ಯೋ ಅಮೃತ. ಈ ರೀತಿಯಾಗಿ ಪ್ರವಾಸಕ್ಕೆ ಹೋಯ್ತು. ಇವತ್ತಿಗೂ ನನಗೆ ನೆನಪಿದೆ. ಇದೇ ಬೇಲೂರಿಗೆ ಆ ಚೆನ್ನಕೇಶವ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಅಧ್ಯಾಪಕ ಕೃಷ್ಣ ಭಂಡಾರಿ ಅಂತ ಹೇಳಿ ಮೊನ್ನೆ ಇತ್ತೀಚೆಗೆ 2 ತಿಂಗಳ ಹಿಂದೆ ತೀರಿ ಹೋದರು. 87ನೇ ವರ್ಷ ಪ್ರಾಯಕ್ಕೆ. ಅವರು ಆ ಬೇಲೂರು ಚೆನ್ನಕೇಶವ ದೇವಾಲಯವನ್ನು ನೋಡಿ, ಅಯ್ಯೋ ದೇವರು ಏನು ಅದ್ಭುತವಾದ ಕೆತ್ತನೆ, ಚೇ 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 ಚೇ, ಇದನ್ನು ಯಾವ ರೀತಿ ಕೆತ್ತಿರಬಹುದು ಆ ಶಿಲ್ಪಿ. ಅದು ಈ ದೇವಾಲಯದ ಮೇಲೆ ದಾಳಿ ಮಾಡಿಕೊಂಡು ಬಂದು ಇದನ್ನು ಒಡೆದಾಕುವಂತ ಮನಸ್ಸಾದ್ರೂ ಆ ಮಲ್ಲಿಕಾರ್ಜುನಿಗೆ ಹೇಗಪ್ಪ ಬಂತು ಅಂತೇಳಿ ಆ ಮನ ತುಂಬಿ ಅದನ್ನು ಆ ಒಂದು ಸೊಬಗನ್ನು, ಆ ವಾಸ್ತುಶಿಲ್ಪದ ಸೊಬಗನ್ನು ಆನಂದಿಸಿಕೊಂಡು ಅದರ ಮೇಲೆ ಆಗಿರತಕ್ಕಂಥ ಅಪಚಾರದ ಬಗ್ಗೆ ನೋವು ವ್ಯಕ್ತಪಡ್ತಾ ಆ ಮುಖಭಾವ ಇದೆಯಲ್ಲ ಅಧ್ಯಾಪಕ, ಅದು ಮಾತ್ರ ಇವತ್ತು ನನ್ನ ಮನಸ್ಸಿನಲ್ಲಿ ಉಳಿದಿರುವಂಥದ್ದು. ನನಗೆ 5ನೇ ಕ್ಲಾಸ್ನಲ್ಲಿ ಪ್ರವಾಸಕ್ಕೆ ಹೋಗಬೇಕು, ಅದನ್ನು ನೋಡಬೇಕು ಏನು. ನಾನು ಆಗ ಆ ಶಿಲ್ಪ ವೈಭವದ ಬಗ್ಗೆ, ವಿಷ್ಣುವರ್ಧನನ ಸಾಧನೆಯ ಬಗ್ಗೆ, ಶಾಂತಳಾದೇವಿಯ ನೃತ್ಯದ ಬಗ್ಗೆ ಆಗ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. ಆಗ ಈ ಅಧ್ಯಾಪಕರು ಆ ಒಂದು ದೇವಾಲಯದ ಬಗ್ಗೆ ಹೇಳಿದ ಮಾತುಗಳು ಮಾತ್ರ ನನ್ನ ಮನಸ್ಸಿನಲ್ಲಿ ಉಳಿದದ್ದು. ಇಂತಹ ಒಂದು ಶ್ರೀಮಂತ ಪರಂಪರೆ ಇರುವ, ಈ ಶ್ರೀಮಂತ ಚರಿತ್ರೆ ಇರುವ ದೇಶದ ಪ್ರಜೆ ನಾನು ಅನ್ನುವಂತಹ ಭಾವನೆ ಇವತ್ತಿಗೆ ನನಗೆ. ಯಾಕೆ? ಇದಕ್ಕೆ ದಾರಿ ಮಾಡಿಕೊಟ್ಟವರು ನಮ್ಮ ಕೃಷ್ಣ ಭಂಡಾರಿ ಅಥವಾ ಅಚ್ಯುತರಾಯರಂತಹ ಅಧ್ಯಾಪಕರುಗಳು. ಈ ಒಂದು ಸಂಪ್ರದಾಯ ಪ್ರೈಮರಿ ಶಾಲೆಯಲ್ಲೆಲ್ಲ, ನಾನು PG-ಯಲ್ಲಿರುವವರೆಗಿತ್ತು. ಈಗ ಪ್ರವಾಸವೇ ಇಲ್ಲ. ಪ್ರವಾಸಕ್ಕೆ ಹೋಯ್ತಂತ ಇಟ್ಟುಕೊಳ್ಳಿ, ನೀವೇನಾದ್ರೂ ಒಂದು ಹೋದ್ರೆ ಏನು ತಾಳಿತ, ಹೊಡೆತ, ಬಡಿತ, ಆ ಸಮುದಾಯ ಏನೆಲ್ಲ ಆಗಿಬಿಡುತ್ತದೆ. ಏನ್ ದೇಶ ಕಟ್ತೀರಾ ನೀವು ನೋಡಿ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮ ಗುರಿ ಏನು ಸರಿ, ಆ ಗುರಿ ಇರಬೇಕಾದ್ರೆ ಮುಂದೆ ಗುರು ಇರಬೇಕು. ಚಂದ್ರಗುಪ್ತ ಮೌರ್ಯ ಆ ಕಾಲಕ್ಕೆ ಅದ್ಭುತವಾದಂತಹ ಸಾಮ್ರಾಜ್ಯ ಕಟ್ಟಿದ ಹೌದು, ಕಟ್ಟಿಸಿದ್ದು ಯಾರು? ಚಾಣಕ್ಯ. ವಿಜಯನಗರ ಸಾಮ್ರಾಜ್ಯ ಏನು ಒಂದು ಹಿಂದೂ ಸಂಸ್ಕೃತಿಯ ರಕ್ಷಣೆಯ ಕೆಲಸವನ್ನೇ ಮಾಡಿದ್ದದು ಹೌದು. ಹಕ್ಕಬುಕ್ಕರು ಸ್ಥಾಪನೆ ಮಾಡಿದ್ರು. ಅವರ ಹಿಂದೆ ಇದ್ದದ್ದು ಯಾರು? ವಿದ್ಯಾರಣ್ಯರು. ಶಿವಾಜಿ ಅಂತಹ ಮ್ಲೇಚ್ಛರ ದಾಳಿಯ ಹಾವಳಿಯ ಸಂದರ್ಭದಲ್ಲಿ ಒಂದು ಸ್ವರಾಜ್ಯವನ್ನು ಕಟ್ಟಿದ. ಭದ್ರವಾದಂತಹ ಒಂದು ನೆಲೆಗಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಅಥವಾ ಚರಿತ್ರೆ ಉಳಿದೋಯ್ತು. ಹೇಗೆ ಸಾಧ್ಯ ಆಯ್ತು? ಶಿವಾಜಿಯ ಹಿಂದೆ ಇದ್ದವರು ಯಾರು? ಸಮರ್ಥ ರಾಮದಾಸರು. ಇನ್ನೇನೂ ನನ್ನ ಕೈಲಿ ಆಗುವುದಿಲ್ಲ ಅಂತ ಇದ್ದಂತಹ ಸಂದರ್ಭದಲ್ಲಿ ಅವನನ್ನು ಪ್ರಚೋದಿಸಿ ಈ ದೇಶದ ಉಳಿವಿಗಾಗಿ ನೀನು ಹೋರಾಡಬೇಕಾದಂತ ಅನಿವಾರ್ಯತೆಯನ್ನು ಹೇಳಿ, ನಿನ್ನಲ್ಲಿ ಅದ್ಭುತವಾದ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ಅವನಿಗೆ ತಿಳಿಯ ಹೇಳಿ ಆ ಕೆಲಸ ಆಗುವ ಹಾಗೆ ಮಾಡಿದವರು ಸಮರ್ಥ ರಾಮದಾಸರು, ಅವನ ಗುರುಗಳು. ಹಾಗಾಗಿ ಮಕ್ಕಳೇ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಾನು. ಕೇವಲ ನೀವು ಏನು ನಾನು ಕಾಲೇಜಿನಲ್ಲಿ ಪಾಠ ಮಾಡುವಾಗ ಮಕ್ಕಳು ಹ್ಯಾಪಿ ಟೀಚರ್ಸ್ ಡೇ, ಹ್ಯಾಪಿ ಟೀಚರ್ಸ್ ಡೇ, ಹ್ಯಾಪಿ ಟೀಚರ್ಸ್ ಡೇ ಅಲ್ಲ, ಅದರ ಹಿಂದೆ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿಮಗೆ ಹೇಳಿದ್ದೇನೆ ಮಕ್ಕಳೇ. ಇವತ್ತು ಬಹಳ ಅರ್ಥಪೂರ್ಣವಾದಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ. ಮತ್ತೆ ನಾನು ಹೇಳಿದ್ರೆ ಅದು ನಿಮಗೆ ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು. ನನಗೆ ಮಾಲೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಇಂತಹ ಶಿಕ್ಷಣ ಸಂಸ್ಥೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕಾರ ಏನು, ನಮ್ಮ ಚರಿತ್ರೆ ಏನು, ನಮ್ಮ ಪರಂಪರೆ ಏನು ಅದನ್ನು ತಿಳಿಯಗೊಡುವ ಕೇಂದ್ರಗಳಾಗಬೇಕು. ಆ ಒಂದು ನೆಲೆಯಲ್ಲಿ ಭದ್ರವಾದ ಒಂದು ಹೆಜ್ಜೆಯನ್ನು ಈ ಸಂಸ್ಥೆ ಊರಿದೆ ಅನ್ನೋ ಕಾರಣಕ್ಕಾಗಿ ನಾನು ಅಭಿನಂದಿಸ್ತಾ ಇರುವುದು.
ಸಂಸ್ಥೆಗಾಗಿ ಸಂಸ್ಥೆ, ದುಡ್ಡು ಗಳಿಕೆಯ ಕೇಂದ್ರ. ಏನು ನನಗೆ ನಿಜವಾಗಿ ಆಶ್ಚರ್ಯ ಆಗ್ತದೆ. ಏನು ಒಂದು ಗಳಿಗೆ ಬೆಳಿಗ್ಗೆ 7 ಗಂಟೆಗೆ ಎದ್ರೆ, ಅಥವಾ 7 ಗಂಟೆಗೆ ಹೇಳುದಲ್ಲ, ಹೇಳುದಂಥದ್ದು 7 ಗಂಟೆಗೆ ಪಾಠ ಕೇಳಲಿಕ್ಕೆ ಹೋಗಬೇಕು. ಅಲ್ಲಿಂದ ರಾತ್ರಿ 11 ಗಂಟೆವರೆಗೆ ಯಾಕಾದೀತೋ ಮಗುವಿನ ಮನಸ್ಸು. ನಾನು ನನ್ನ ಮುಂಬೈಗೆಲ್ಲ ಹೋದರೆ ನನ್ನ ಸಂಬಂಧಿಕರ ಕೆಲವು ಮಕ್ಕಳೆಲ್ಲ ಇದ್ದಾರೆ, ಅವರನ್ನು ನೋಡುವಾಗ ಒಬ್ಬ ಮಾನಸಿಕ ರೋಗಿಯಾಗೆ ಕಾಣ್ತಾರೆ ಅವರು. ಅಲ್ಲಿ ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ಅಂತಹ ಪ್ರಜೆಗಳನ್ನು ಕಟ್ಟಿಕೊಂಡು ಈ ದೇಶ ಏನು ಉದ್ಧಾರ ಆಗಬಹುದು ಅನ್ನುವಂಥದ್ದನ್ನು ನೀವು ವಿದ್ಯಾರ್ಥಿಗಳು ನಿಮ್ಮ ಹಾಗಿರ್ಬೇಕು. ಕೇವಲ ಅರ್ಧಗಳಿಗೆ ಸೈನ್ಸು ಅದು ಇದು ತಗೊಂಡು ಏನೋ ಒಂದು ನಾಳೆ ದೊಡ್ಡ ಒಂದು ಡಾಕ್ಟರ್ ಆಗೋದು, ಇಂಜಿನಿಯರ್, ಯಾವ ಕರ್ಮಕ್ಕೆ ಡಾಕ್ಟರ್ ಆಗೋದನ್ನು ನೋಡ್ತಾ ಇದ್ದೇವಲ್ಲ. ನೀವು ಒಂದು ಹಾಸ್ಪಿಟಲ್ಗೆ ನೀವು ಸರಿಯಾಗಿ ಒಬ್ಬ ಆರೋಗ್ಯವಂತ ಹಾಸ್ಪಿಟಲ್ಗೆ ಯಾವುದೋ ಒಂದು ಸಣ್ಣ ಪುಟ್ಟ ಚೆಕಪ್ಗೆ ಹೋದ್ರೂ ಕೂಡ ನೀವು ಆರೋಗ್ಯಪೂರ್ಣವಾಗಿ ವಾಪಸ್ ಬರ್ತೀರಿ ಅನ್ನುವ ಯಾವ ನಂಬಿಕೆ ಇಲ್ಲ. ನಿಮ್ಮನ್ನು ರೋಗಿಗಳಾಗಿ ಮಾಡಿ ಕಳಿಸುತ್ತೆ ಈಗಿನ ವ್ಯವಸ್ಥೆ. ಇಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಾದಂಥ ಸಂದರ್ಭ ಇದೆ ಮಕ್ಕಳೇ. ಸೊ ಆದ್ದರಿಂದ ಬಹಳ ಒಂದು ಸ್ತುತ್ಯಾರ್ಹವಾದಂಥ ಕೆಲಸ ಇಲ್ಲಿ ನಡೆದಿದೆ. ನನಗೆ ಮುಖ್ಯವಾಗಿ ಸಂತೋಷ ಆಗಿರುವಂಥದ್ದು ಆ ಅಧ್ಯಾಪಕರನ್ನು ಗುರುತಿಸಿರುವಂಥದ್ದು ಅದ್ಭುತವಾದ ಕೆಲಸ. ಸೊ ಹಾಗಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ನನಗೆ ಅಧ್ಯಾಪಕರ ಬಗ್ಗೆ, ಪ್ರಾಂಶುಪಾಲರ ಬಗ್ಗೆ, ನೀವು ನಡ್ಕೊಂಡ ರೀತಿಯ ಬಗ್ಗೆ ಖಂಡಿತವಾಗಿಯೂ ಗೌರವ ಇದೆ, ಹೆಮ್ಮೆ ಇದೆ. ಈ ಸಂಸ್ಥೆ ಇದೇ ರೀತಿಯಲ್ಲಿ ಮುಂದುವರೆದಿದೆ ಆದರೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸ್ತದೆ. ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ ಇದು ಅಥವಾ ಅಕ್ಷಯ ಕಾಲೇಜು ಒಂದು ಅನ್ನುವಂಥದ್ದನ್ನು ಗುರುತಿಸ್ತದೆ. ಹಿತನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆದರ್ಶ ಫರ್ನಿಚರ್ ಇದರ ಮಾಲೀಕರಾದ ಶ್ರೀ ಅಬ್ದುಲ್ ರೆಹಮಾನ್ ಇವರು ಆಗಮಿಸಿರುತ್ತಾರೆ. ನಮ್ಮ ಕಾಲೇಜಿನ ಪರವಾಗಿ ತಮಗೆ ಸ್ವಾಗತವನ್ನು ಬಯಸುತ್ತೇನೆ. ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳು, ಲೋಕಕ್ಕೆ ಗುರುವಿಗೆ ದೈವ ಸರ್ವಜ್ಞ. ಇದೀಗ ನಮ್ಮ ಕಾಲೇಜಿನ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಗೌರವಾರ್ಪಣೆ. ಕಾಲೇಜಿನ ಶಿಕ್ಷಕರ ಪಟ್ಟಿಯನ್ನು ತಿಳಿಸಿಕೊಡಬೇಕಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸಂಪತ್ ಕೆ ಪಕ್ಕಳ ಇವರಲ್ಲಿ ಕೇಳಿಕೊಡುತ್ತೇನೆ. ಕಾಲೇಜಿನ ಪ್ರಾಂಶುಪಾಲ ನೆಲೆಯಿಂದ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ಗೌರವಿಸುವುದು ಕೂಡ ಆದ್ಯ ಕರ್ತವ್ಯವಾಗ್ತದೆ. ನಾನು ಅವರ ಪರಿಚಯವನ್ನು ಹೇಳ್ತೇನೆ. ಅವರು ಬಂದು ಗೌರವವನ್ನು ಸ್ವೀಕರಿಸ್ತಾರೆ. ಕಿಶೋರ್ ಕುಮಾರ್ ರೈ ಇವರು MCom B.Ed ಪದವೀಧರರು. ಕಳೆದ 2021ರಿಂದ ನಮ್ಮ ಸಂಸ್ಥೆಯಲ್ಲಿ ಕಾಮರ್ಸ್ ವಿಭಾಗದ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಿಶೋರ್ ಕುಮಾರ್ ರೈ ಪುತ್ತೂರಿನ ಪಡುಮಳೆಯಾಗಿದ್ದಾರೆ ಇವರು. ಅದೇ ರೀತಿ ಭವ್ಯಶ್ರೀ ಮೇಡಮ್ ಅವರು ಇತ್ತೀಚೆಗೆ KSET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. MCom ಮತ್ತು ಇಂಗ್ಲಿಷ್ MA ಪದವೀಧರರು. ಭವ್ಯಶ್ರೀ ಮೇಡಮ್ ಅವರನ್ನು ಕೂಡ ನಾನು ಗೌರವ ಸ್ವೀಕರಿಸಲಿಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇಂಟೀರಿಯರ್ ಡಿಸೈನ್ ವಿಭಾಗದ ಮುಖ್ಯಸ್ಥರಾಗಿ ಕಳೆದ 2020ರಿಂದ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರು ರಕ್ಷಣ್ ಸರ್ ಇವರು BE ಹಾಗೂ MBA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಅವರ ಅಧಿಕಾರವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇವರು ಮೂಲತಃ ಚಾರ್ಮಾಡಿ ಅವರಾಗಿದ್ದುಕೊಂಡು ಮಂಗಳೂರಿನಲ್ಲಿ ವಾಸ್ತವ್ಯವಾಗಿದ್ದಾರೆ ಈಗ. ಹಾಗೆ ರಶ್ಮಿ ಮೇಡಮ್ ಅವರು ಬೇರೆ ಸಂಸ್ಥೆಯಲ್ಲಿ ಸುಮಾರು 12 ವರ್ಷಗಳಿಂದ ವೃತ್ತಿಯಲ್ಲಿ ತೊಡಗಿಕೊಂಡು ನಮ್ಮ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆಯಾಗಿ ಕಳೆದ 3 ವರ್ಷಗಳ ಸೇವೆ ಸಲ್ಲಿಸುತ್ತಿದ್ದಾರೆ. MA ಇಂಗ್ಲಿಷ್ ಪದವಿಯನ್ನು ಪಡೆದಿದ್ದಾರೆ ರಶ್ಮಿ ಮೇಡಮ್ ಅವರು.
ಹಾಗೆ ಮೇಘಶ್ರೀ ಮೇಡಮ್ ಅವರು, ರಶ್ಮಿ ಮೇಡಮ್ ಅವರು ಪುತ್ತೂರಿನವರೇ, ಇಲ್ಲೇ ಪಕ್ಕದ ಊರಿನವರು. ಮೇಘಶ್ರೀ ಮೇಡಮ್ ಅವರು ಕೂಡ ಪುತ್ತೂರಿನವರಾಗಿದ್ದುಕೊಂಡು MCom ಪದವಿಯನ್ನು ಪಡೆದು ಕಳೆದ 2 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗೆ ಅನುಷಾ ಮೇಡಮ್ ಅವರು ಮಂಗಳೂರಿನ ERDಯಿಂದ ಅವರು ಬರ್ತಾ ಇದ್ದಾರೆ. BSc ಫ್ಯಾಷನ್ ಡಿಸೈನ್ ವಿಭಾಗದ ಮುಖ್ಯಸ್ಥೆಯಾಗಿ MBA ಪದವಿಯನ್ನು ಪಡೆದು ಈಗ PhD ಅನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಗೌರವಿಸಿದ್ದೇವೆ. ಶ್ರದ್ಧಾ ಮೇಡಮ್ BCom ಹಾಗೂ ಇಂಟೀರಿಯರ್ ಡಿಸೈನ್ ಪದವಿಯನ್ನು ಪಡೆದುಕೊಂಡು ಬೀಸರೋಡಿನಿಂದ ಅವರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಕಳೆದ 2 ವರ್ಷಗಳಿಂದ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರದ್ಧಾ ಮೇಡಮ್. ಪ್ರತೀಕ್ ಡಿ ಶೆಟ್ಟಿ ಇವರು ಮಂಗಳೂರಿನ ಪಡೀಲ್ನವರಾಗಿದ್ದುಕೊಂಡು BE ಪದವಿಯನ್ನು MTech ಅನ್ನು ಮಾಡ್ತಾ ಇದ್ದಾರೆ. BE ಪದವಿಯನ್ನು ಪಡ್ಕೊಂಡಿದ್ದಾರೆ. ಇವರು ನಮ್ಮ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕರಾಗಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ರಾಕೇಶ್ ಕುಮಾರ್ ಅವರು ವಾಣಿಜ್ಯ ವಿಭಾಗದ ಉಪನ್ಯಾಸಕರು, MCom ಪದವಿಯನ್ನು ಪಡೆದು ಕಳೆದ 2 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪುತ್ತೂರಿನ ಕುಲದಪಾರ ಹತ್ತಿರದವರು ರಾಕೇಶ್ ಸರ್. ಅದೇ ರೀತಿ ಕಾವ್ಯ ಮೇಡಮ್ ಅವರು ಕಳೆದ 10 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಸಂಸ್ಥೆಗಳಲ್ಲಿ ವೃತ್ತಿಯಲ್ಲಿದ್ದುಕೊಂಡು ಪ್ರಸ್ತುತ ಕಳೆದ 1 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಇಂಟೀರಿಯರ್ ಡಿಸೈನ್ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂಟೀರಿಯರ್ ಡಿಸೈನ್ ವಿಭಾಗದಲ್ಲಿ ಪದವಿಯನ್ನು ಪಡೆದವರು ಕಾವ್ಯ ಮೇಡಮ್ ಅವರು. ಅದೇ ರೀತಿ ದೀಕ್ಷಾ ಮ್ಯಾಮ್ ಇವರು ಮಂಗಳೂರಿನ ದೇರ್ಲಕಟ್ಟೆಯ ಕನಚೂರು ಸಂಸ್ಥೆಯಲ್ಲಿ ಉಪನ್ಯಾಸಕಿ ಆಗಿದ್ದರು. ಕಳೆದ 2 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ BCA ವಿಭಾಗದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. MCA ಪದವಿಯನ್ನು ಪಡೆದುಕೊಂಡಿದ್ದಾರೆ. ದೀಕ್ಷಾ ರೈ ನಮ್ಮ ಪುತ್ತೂರಿನವರೇ. ಹಾಗೆ ಸೌಜನ್ಯ ಮೇಡಮ್ ಇವರು ಕೂಡ BE ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಇದೀಗ MSc ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಂಸ್ಥೆಯಲ್ಲಿ BCA ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪುತ್ತೂರಿನವರೇ ಆಗಿದ್ದಾರೆ. ಕಿಶನ್ ಕುಮಾರ್ ಇವರು ಬೇರೆ ಬೇರೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ BSc ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. MBA ಹಾಗೆ ಕನ್ನಡ MA ಅನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಂಸ್ಥೆಯಲ್ಲಿ ಕಳೆದ 1 ವರ್ಷಗಳಿಂದ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೆ ರೀತಿ ಜನಿತಾ ಮೇಡಮ್ ಅವರು ನಮ್ಮ ಸಂಸ್ಥೆಯಲ್ಲಿ ಕಳೆದ 1 ವರ್ಷದಿಂದ ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮೂಲತಃ ಉಪ್ಪಿನಂಗಡಿ ಕಡೆಯವರು. ಅವರನ್ನು ಕೂಡ ನಾವು ಗೌರವಿಸಿದ್ದೇವೆ. ಅದೇ ರೀತಿ ಗೌರಿ ಶಂಕರ್ ಸರ್ ಅವರು ಪುತ್ತೂರಿನವರಾಗಿದ್ದಾರೆ. ಕಳೆದ 11 ವರ್ಷಗಳಿಂದ ಬೇರೆ ಬೇರೆ ಸಂಸ್ಥೆಯಲ್ಲಿ ಹಿಂದಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು. ಕಳೆದ 1 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಹಿಂದಿ ವಿಭಾಗದ ಮುಖ್ಯಸ್ಥರಾಗಿ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಹರಿಶ್ಚಂದ್ರ ಸರ್ ಅವರು ಕಳೆದ 12 ವರ್ಷಗಳಿಂದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ತೊಡಗಿಕೊಂಡಿದ್ದು ಪ್ರಸ್ತುತ ಕಳೆದ 1 ವರ್ಷದಿಂದ ಅಕ್ಷಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದುಕೊಂಡು ಕರ್ತವ್ಯ ನಿರ್ವಹಿಸಿದ್ದಾರೆ. ಸುಳ್ಯದವರು ಹರಿಶ್ಚಂದ್ರ ಸರ್ ಇವರು MA ಇನ್ ಕನ್ನಡ ಮತ್ತು B.Ed ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ ವೀಣಾ ಮೇಡಮ್ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಗುರುತಿಸ್ತೇನೆ. ಕಳೆದ 5 ವರ್ಷಗಳಿಂದ ನಮ್ಮ ಅಕ್ಷಯ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ಪುತ್ತೂರಿನವರೇ. ಅವರು ಕೂಡ MBA ಪದವಿಯನ್ನು ಪಡೆದುಕೊಂಡು ಫ್ಯಾಷನ್ ಡಿಸೈನ್ ಪದವಿಯನ್ನು ಪಡ್ಕೊಂಡವರು. ಹಾಗೆ ಅಶೋಕ್ ಕುಮಾರ್ ಸರ್ ಇವರು ಪ್ರಸ್ತುತ BA ವಿಭಾಗಕ್ಕೆ ಉಪನ್ಯಾಸಕರಾಗಿ ಈ ವರ್ಷ ಶೈಕ್ಷಣಿಕ ಶಾಲೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ಕಳೆದ 10-11 ವರ್ಷಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉಪನ್ಯಾಸ ಮಾಡಿದ ಅನುಭವ ಇರುವವರು ಅಶೋಕ್ ಕುಮಾರ್ ಸರ್. ಹಾಗೆ ದಯಾನಂದ ಸರ್ ಇವರು ಕೂಡ ಕಳೆದ 4 ವರ್ಷಗಳಿಂದ ಬೇರೆ ಬೇರೆ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿದ್ದುಕೊಂಡು ಪ್ರಸ್ತುತ ನಮ್ಮ ಅಕ್ಷಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ದಯಾನಂದ್ ಸರ್ ಅವರು ಕಡೇಶ್ವಾಳೆದವರು.
ಹಾಗೆ ಗಂಧರ್ವ ಸರ್ ಅವರು ನಮ್ಮ BA ವಿಭಾಗಕ್ಕೆ ಉಪನ್ಯಾಸಕರಾಗಿ ಆಯ್ಕೆಯಾಗಿದೆ. ಕಳೆದ 8 ವರ್ಷ ಕಲ್ಲಡ್ಕ ಶ್ರೀರಾಮ ಪದವಿ ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿದ್ದರು. ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಉಪನ್ಯಾಸಕರಾಗಿದ್ದಾರೆ. MA ಇನ್ ಹಿಸ್ಟ್ರಿ, B.Ed, ಅದೇ ರೀತಿ PhD ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಧನ್ಯಶ್ರೀ ಇವರು ಮಂಗಳೂರಿನಲ್ಲಿ ಫ್ಯಾಷನ್ ಡಿಸೈನ್ ಫ್ಯಾಷನ್ ಕಂಪನಿಯಲ್ಲಿ ಸೇವಾ ಅನುಭವ ಹೊಂದಿರುವ ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕ ಆಗಿದ್ದಾರೆ. ಕಲ್ಲಡ್ಕದವರು, ಮೂಲತಃ ಇವರು ಕಲ್ಲಡ್ಕದವರು. ಅನನ್ಯ ಭಟ್ ಮೂಲತಃ ಕಾರ್ಕಳದವರಾದ ಇವರು BSc ಫ್ಯಾಷನ್ ಡಿಸೈನ್ ಪದವಿಯನ್ನು ಮಂಗಳೂರಿನಲ್ಲಿ ಪಡೆದು MBA ಇನ್ ಫ್ಯಾಷನ್ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡು ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಫ್ಯಾಷನ್ ಡಿಸೈನ್ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರುತಾ ಮೇಡಮ್ ಕಡಪದವರಾಗಿರುವ ಇವರು ಮಂಗಳೂರಿನಲ್ಲಿ FND ಪದವಿಯನ್ನು ಪಡೆದುಕೊಂಡು ಪ್ರಸ್ತುತ BHS ಬ್ಯಾಚಲರ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್ ವಿಭಾಗದ ಉಪನ್ಯಾಸಕಿಯಾಗಿ ಪ್ರಸಕ್ತ ಶೈಕ್ಷಣಿಕ ಶಾಲೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಿಧಿಶ್ರೀ MP BE ಕಂಪ್ಯೂಟರ್ ಸೈನ್ಸ್, ಅದೇ ರೀತಿ MTech ಅನ್ನು ಮಾಡ್ತಿರುವಂತಹ ಇವರು ಪುತ್ತೂರಿನವರಾಗಿದ್ದಾರೆ. BCA ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಪ್ರತಿತಾ ಮೇಡಮ್ ಅವರು ಅವರ ಅಬ್ಸೆನ್ಸ್ ಅಲ್ಲಿ ಅವರನ್ನು ಕೂಡ ನಾನು ಗುರುತಿಸ್ತೇನೆ. ಅವರು ಬೇರೆ ಬೇರೆ ಸಂಸ್ಥೆಯಲ್ಲಿ ಸೇವಾ ಅನುಭವ ಇಟ್ಟುಕೊಂಡು MCA ಪದವಿಯನ್ನು ಪಡೆದಿರುವ ಪ್ರತಿತಾ ಮ್ಯಾಮ್ ಅವರು BCA ವಿಭಾಗದಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೆ ರತ್ನಾಕರ್ ಸರ್ ಅವರು ಕಳೆದ 16 ವರ್ಷಗಳಿಂದ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಉಪನ್ಯಾಸವನ್ನು ಮಾಡಿದ ಅನುಭವ ಇರುವವರು ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ BHS ವಿಭಾಗದ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬಂಟ್ವಾಳ ತಾಲೂಕಿನ ಮಂಚಿಯವರಾಗಿ ಇವರನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಹಾಗೆ ದೀಪ್ತಿ ಮೇಡಮ್ ಅವರು ಕಳೆದ 12 ವರ್ಷಗಳಿಂದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ ಆಗಿರುವಂತಹ ದೀಪ್ತಿ ಮೇಡಮ್ ಅವರು MA ಇನ್ ಇಂಗ್ಲಿಷ್ ಹಾಗೂ B.Ed ಪದವಿಯನ್ನು ಪಡೆದಿರುವವರು ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಇಂಗ್ಲಿಷ್ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಯಿ ಕೃಪಾ ಮೇಡಮ್ ಅವರು ಪುತ್ತೂರಿನವರೇ ಆಗಿರುವಂತಹ ಸಾಯಿ ಕೃಪಾ ಮೇಡಮ್ ಅವರು ಕಳೆದ 5-6 ವರ್ಷಗಳಿಂದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ವಿಭಾಗದ ಮುಖ್ಯಸ್ಥಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. MA ಇನ್ ಸಂಸ್ಕೃತ್ ಮತ್ತು B.Ed ಪದವಿಯನ್ನು ಪಡೆದುಕೊಂಡಿದ್ದಾರೆ. ನವೀನ್ ಸರ್ ಅವರಿದ್ದಾರೆ. BPEd ಮತ್ತೆ MPEd ಪದವಿಯನ್ನು ಪಡೆದುಕೊಂಡಿರುವಂತಹವರು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ಇದ್ದವರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನವೀನ್ ಸರ್ ಅವರು ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಜಯಶ್ರೀ ಮೇಡಮ್ ಅವರು ಇವತ್ತು ಅಕ್ಷಯ ಕಾಲೇಜ್ ಏವಿಯೇಷನ್ ಅಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಗುರುತಿಸಿಕೊಳ್ಳಲಿಕ್ಕೆ ಮೂಲ ಕಾರಣವಾದವರು ಅವರು. ಮಂಗಳೂರಿನ ಕೆರಿಯರ್ ಡೆಸ್ಟಿನಿ ಎಂಬ ಸಂಸ್ಥೆಯನ್ನು ಕಟ್ಟಿದವರು ಇವತ್ತು ನಮ್ಮ ಕಾಲೇಜಿನಲ್ಲಿ ಏವಿಯೇಷನ್ ವಿಭಾಗದ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದರೆ ಕಳೆದ 3 ವರ್ಷಗಳಿಂದ. ಇವರು ಮೂಲತಃ ಪುತ್ತೂರಿನವರಾಗಿದ್ದಾರೆ. ಹಾಗೆ ಪ್ರಭಾವತಿ ಮೇಡಮ್ ಅವರು ನಮ್ಮ ಕಾಲೇಜಿನ ಗ್ರಂಥಪಾಲಕರಾಗಿದ್ದಾರೆ. ಇವರು ಕಳೆದ 3 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಗ್ರಂಥಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಕೂಡ ಸ್ನಾತಕೋತ್ತರ ಪದವಿಯನ್ನು ಲೈಬ್ರರಿ ಸೈನ್ಸ್ ವಿಭಾಗದಲ್ಲಿ ಪಡೆದುಕೊಂಡಿರುವರು ಮೂಲತಃ ಪುತ್ತೂರಿನವರಾಗಿದ್ದಾರೆ. ಐಶ್ವರ್ಯ ಮೇಡಮ್ ಅವರು ನಮ್ಮ ಕಾಲೇಜಿನ ಅಕೌಂಟೆಂಟ್ ಆಗಿ ಕ್ಲೆರಿಕಲ್ ವಿಭಾಗದಲ್ಲಿ ಇವತ್ತು ಅವರು ದುಡಿತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಇವರು ಮೂಲತಃ ಪುತ್ತೂರವರಾಗಿದ್ದುಕೊಂಡು ವಾಣಿಜ್ಯ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರನ್ನು ಕೂಡ ನಾವು ಗುರುತಿಸ್ತೇವೆ. ಹಾಗೆ ನಿವೇದಿತಾ ಮೇಡಮ್ ಅವರು ನಮ್ಮ ಕಾಲೇಜಿನಲ್ಲಿ ಅಕೌಂಟೆಂಟ್ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಆಗಿ ಬಂದವರು. ಅವರು ಕೂಡ BCom ಪದವಿಯೊಳಗನೆ MA ಇನ್ ಕನ್ನಡ ಪದವಿಯನ್ನು ಕೂಡ ಪಡೆದುಕೊಂಡವರು. ಇವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಮೂಲತಃ ಪುತ್ತೂರಿನವರಾದ ಇವರನ್ನು ಕೂಡ ನಾವು ಗೌರವಿಸುತ್ತಿದ್ದೇವೆ. ಹಾಗೆ ಸಂತೋಷ್ ಕುಮಾರ್
ಪುತ್ತೂರು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಂಪ್ಯೂಟರ್ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡು ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಕಂಪ್ಯೂಟರ್ ಲ್ಯಾಬ್ ನಿರ್ವಾಹಕರಾಗಿದ್ದುಕೊಂಡು ಕರ್ತವ್ಯ ನಿರ್ವಹಿಸಿದ್ದಾರೆ. ಮೂಲತಃ ಪುತ್ತೂರಿನವರಾದ ಇವರನ್ನು ಕೂಡ ನಾವು ಗೌರವಿಸಿದ್ದೇವೆ. ಅಶ್ವಥ್ ಎಲ್ಲರಿಗೆ ಗೊತ್ತಿರುವವರೇ, ನಮ್ಮ ಕಚೇರಿಯ ಪ್ರತಿಯೊಂದು ವಿಷಯದಲ್ಲಿ ಕೂಡ ತೊಡಗಿಕೊಂಡು ಎಲ್ಲರೊಡನೆ ಬಹಳ ಹಸನ್ಮುಖಿಯಾಗಿ ಕಳೆದ ಅಕ್ಷಯ ಕಾಲೇಜನ್ನು ಸರ್ ಗ್ಲೋರಿಯಾವನ್ನು ತಗೊಳ್ಳೋ ಮೊದಲೇ ಇದ್ದವರು ಸುಮಾರು 8 ವರ್ಷಗಳಿಂದ ಇದೇ ಸಂಸ್ಥೆಯಲ್ಲಿ ದುಡಿಯುವವರಂತ ಹೇಳಿದ್ರೆ ಅದು ಅಶ್ವಥ್ ಆಗಿದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಯಿಂದ ಗೌರವಿಸ್ತೇವೆ. ಹಾಗೆ ಸುಜಾತ ಮೇಡಮ್ ಅವರಿದ್ದಾರೆ. ನಮ್ಮ ಕಾಲೇಜಿನ ವ್ಯವಸ್ಥಾಪನೆಯಲ್ಲಿ ಎಲ್ಲ ಸ್ವಚ್ಛತೆ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಳುವವರು. ಇವರು ಕೂಡ ನಮ್ಮಲ್ಲಿ ಒಬ್ಬರಾಗಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸಿದ್ದೇವೆ. ಎಲ್ಲರಿಗೆ ಪ್ರೀತಿಯ ಸುಜಾತ ಅಕ್ಕ ಇವರಾಗಿದ್ದಾರೆ. ಅವರು ಕೂಡ ಬರಬೇಕು ಅಂತ ಕೇಳ್ಕೊತಿದ್ದೇವೆ. ಹಾಗೆ ಮತ್ತೋರ್ವರು ಯಶೋದಕ್ಕ. ಯಶೋದಕ್ಕ ಕೂಡ ಮೂಲತಃ ಪುತ್ತೂರಿನವರಾಗಿದ್ದುಕೊಂಡು ಅವರು ಕೂಡ ಕಳೆದ 2 ವರ್ಷಗಳಿಂದ ಈ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನಮ್ಮೊಡನೆ ಅವರು ಇದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಯಿಂದ ಗೌರವಿಸಿದ್ದೇವೆ. ಯಶೋದಕ್ಕ. ಹಾಗೆ ದಯಾಮಣಿ ಮೇಡಮ್ ಅವರು ಅವರು ಕೂಡ ನಮ್ಮ ಸಂಸ್ಥೆಗೆ ಪ್ರಸಕ್ತ ಶಿಕ್ಷಣ ಶಾಲೆಯಲ್ಲಿ ಇದ್ದಾರೆ. ಅವರು ಕೂಡ ದಯಾಮಣಿ ಅಕ್ಕ ಅವರು ಕೂಡ ಬಹಳ ಚೆನ್ನಾಗಿ ಸುಜಾತಕ್ಕ ಮತ್ತು ಯಶೋದಕ್ಕ ನೋಡಿ ಕೈ ಜೋಡಿಸಿಕೊಂಡು ಈ ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಇಡ್ತಾ ಇದ್ದಾರೆ. ದಯಾಮಣಿ ಅವರನ್ನು ಕೂಡ ನಾವು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಿದ್ದೇವೆ. ಹಾಗೆ ಆಡಳಿತಾತ್ಮಕವಾಗಿ ನಮ್ಮ ಕಾಲೇಜನ್ನು ಬಹಳ ಚೆನ್ನಾಗಿ ನಡೆಸುವಲ್ಲಿ ಪ್ರಾಂಶುಪಾಲರಾದ ನನಗೂ ಕೂಡ ಬೆನ್ನೆಲುಬಾಗಿರುವವರು ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಆಡಳಿತಾಧಿಕಾರಿ ಶ್ರೀಯುತ RPT ಅವರು MCom ಪದವಿಯನ್ನು ಪಡೆದಿದ್ದಾರೆ. ಇನ್ನೇನು ಅವರದ್ದು PhD ಇವಾಗ 1 ವರ್ಷದಲ್ಲಿ ಆಗ್ಲಿಕ್ಕಿದೆ. PhD ಪದವಿಯನ್ನು ಕೂಡ ಮಾಡ್ತಾ ಇದ್ದಾರೆ. RPT ಸರ್ ಅವರು ಮೂಲತಃ ಅವರು ಪುತ್ತೂರಿನ ಕುಂಬ್ರದವರಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನಾನು ಸಂಪತ್ ಮಕ್ಕಳ ಮೂಲತಃ ಮಂಗಳೂರಿಗೆ ಹತ್ರ ಕೋಣಾಜೆ ಆ ಕಡೆಯವರು. ನಾವು ಕಳೆದ 2019ರಿಂದ ನಾನು ಅಕ್ಷಯ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದೇನೆ. MA ಇನ್ ಕನ್ನಡ, MBA ಹಾಗೆ MSc ಪದವಿಯನ್ನು ಪಡೆದು ಪ್ರಸ್ತುತ PhD ವ್ಯಾಸಂಗದಲ್ಲಿ ತೊಡಗಿದ್ದೇನೆ. ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಇರಲಿ ಅಂತ ಹೇಳಿ ಎಲ್ಲರ ಹತ್ರ ಬೇಡಿಕೊಳ್ತೀನಿ. ಅದೇ ರೀತಿ ದರ್ಬೆಯಲ್ಲಿ ಪುತ್ತೂರಿನ ದರ್ಬೆಯಲ್ಲಿ ನಮ್ಮ ವಿಸ್ಡಮ್ ನೆಟ್ ಮತ್ತೆ ಅಕ್ಷಯ ಕಾಲೇಜಿನ ಜಂಟಿಯಾಗಿ ಅಬ್ರಾಡ್ ಸ್ಟಡೀಸ್ ಬಗ್ಗೆ ಏನು ಸಂಸ್ಥೆ ಆಗಿದೆ ಅದರದ್ದು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು ಭರತ್ ಸರ್ ಅವರು. ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಒಂದು ಸಂಸ್ಥೆಯ ಒಂದು ಭಾಗವಾಗಿರುವ ಕಾರಣ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿದ್ದೇವೆ. ಭರತ್ ಕುಮಾರ್ ಅವರು ಕೂಡ ಮೂಲತಃ ಪುತ್ತೂರಿನವರಾಗಿದ್ದಾರೆ. ಈ ಒಂದು ಸುಂದರ ಅವಕಾಶಕ್ಕಾಗಿ ವಂದಿಸ್ತೇನೆ. ಗೌರವಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆ ಧನ್ಯವಾದಗಳು. ಇದೀಗ ವಿದ್ಯಾರ್ಥಿ ನಾಯಕನಾಗಿರುವ ಜೀವನ್ ರವರು ಇಂದಿನ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಗುರು ವೃಂದದವರಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ, ನಮಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸಿದ ನನ್ನ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ನಾನು ಇಂದು ಈ ವೇದಿಕೆಯಲ್ಲಿ ನಿಂತು ಮಾತನಾಡಬೇಕಾದ್ರೆ ಇದಕ್ಕೆ ಒಂದು ಮುಖ್ಯ ಕಾರಣ ಶಿಕ್ಷಕರು. ನಮ್ಮ ಕಾಲೇಜಿನ ಚೇರ್ಮನ್ ಸರ್, ಪ್ರಿನ್ಸಿಪಾಲ್, ಅಡ್ಮಿನಿಸ್ಟ್ರೇಟಿವ್ ಎಲ್ಲ ವಿಷಯದಲ್ಲಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಎಲ್ಲ ವಿಷಯದಲ್ಲಿ ಪ್ರೋತ್ಸಾಹಿಸ್ತಾರೆ. ಮತ್ತು ನಮ್ಮ ಈ ಆಸುಪಾಸಿನಲ್ಲಿ ಒಂದು ಫೀಡ್ಬ್ಯಾಕ್ ಉಂಟು, ಅಕ್ಷಯ ಕಾಲೇಜಿನ ಸ್ಟೂಡೆಂಟ್ಸ್ ಯಾಕೆ ಟ್ಯಾಲೆಂಟೆಡ್ ಅಂತ. ಇದಕ್ಕೆ ಕಾರಣ ಯಾರಂತ ಹೇಳಿದರೆ ನಮ್ಮ ಕಾಲೇಜಿನ ಪ್ರತಿಯೊಬ್ಬ ಲೆಕ್ಚರ್ಸ್ನವರು ವೆರಿ ಟ್ಯಾಲೆಂಟೆಡ್. ಇದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತು ನಮ್ಮ ಸೋಲು ಗೆಲುವಿನಲ್ಲಿ ನಮ್ಮೊಂದಿಗೆ ಇದ್ದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ನಮ್ಮನ್ನು ಎಲ್ಲ ವಿಷಯದಲ್ಲಿ ಪ್ರೋತ್ಸಾಹಿಸುತ್ತಾ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಆಗಿರಲಿ, ಈ ಕಾಲೇಜಿಗೆ ಯಾವ ಟ್ರೋಫಿ ಪ್ರಶಸ್ತಿಗಳು ಯಾವುದೇ ಬಂದಿರಲಿ, ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಶಿಕ್ಷಕರು. ಮತ್ತು ಈ ಕಾಲೇಜಿನಲ್ಲಿ ನಾನು ಕಲಿಯುತ್ತಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದರೆ ಈ ಕಾಲೇಜಿನ ಪ್ರತಿಭೆಯನ್ನು ಮಾತ್ರ ಪರಿಚಯಿಸದೆ ಇಂದು ಶಿಕ್ಷಕರಿಗೆ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವರನ್ನು ಎಲ್ಲರ ಎದುರು ಟ್ಯಾಲೆಂಟೆಡ್ ಅಂತ ಗುರುತಿಸುವ ಒಂದು ಕೆಲಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಗದೊಮ್ಮೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಅಂತೆ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವ ಶ್ರೀ ಜಯಂತ್ ನಡುಬೈಲು ಇವರಿಂದ ಅಧ್ಯಕ್ಷೆಯ ನುಡಿ. ಎಲ್ರಿಗೂ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಎಲ್ರಿಗೂ ನನ್ನ ಶಿಕ್ಷಕ ಬಾಂಧವರಿಗೆ ಶುಭಾಶಯ ಹೇಳುತ್ತಾ, ಇವತ್ತಿನ ಶಿಕ್ಷಕರ ದಿನಾಚರಣೆಯ ಒಂದು ಅಭೂತಪೂರ್ವ ಕಾರ್ಯಕ್ರಮದ ವೇದಿಕೆಯಿರುವಂಥ ನನ್ನ ಆತ್ಮೀಯರು, ನನ್ನ ಸಲಹೆಗಾರರು, ಸಾಧಾರಣ ಒಂದು 20 ವರ್ಷದಿಂದ ಮೊದಲೇ ನನ್ನ ಪರಿಚಯಸ್ಥರು. ನಾನು ಆವಾಗ ಹೇಳಿದೆ, ಪ್ರಿನ್ಸಿಪಲ್ ಸರ್ ಹೇಳಿದರು, ಇವತ್ತು ಬಂಟೋಳ ಹೋದರೆ ನಾವು ಅವರ ಆ ಒಂದು ಮ್ಯೂಸಿಯಮಿಗೆ ಹೋಗಬೇಕು. ಯಾಕೆಂದರೆ ಆ ಮ್ಯೂಸಿಯಮಲ್ಲಿ ಏನಿದೆ ಏನಿಲ್ಲ ಅಂತ ಆವಾಗ ಗೊತ್ತಾಗ್ತದೆ. ಬೆಳಗಿಂದ ಸಂಜೆ ತನಕ ಕಣ್ಣಾಡಿಸಿದ್ರು ಕೂಡ ಅದು ಮುಗಿಯೋಲ್ಲ. ಅಂಥ ತುಳುನಾಡಿನ ಎಲ್ಲ ವಸ್ತುಗಳ ಸಂಗ್ರಹ, ಎಲ್ಲ ಕನ್ನಡ ರಾಣಿ ಅಬ್ಬಕ್ಕ ಇದರ ಒಂದು ಸಂಗ್ರಹ ಎಲ್ಲವೂ ಇದೆ. ನಾನು ಲಾಸ್ಟ್ ಪ್ರಿನ್ಸಿಪಾಲ್ ಸರ್ ಹತ್ರ ಹೇಳಿದ್ದೆ, ನಾವು ಒಮ್ಮೆ ಹೋಗುವ, ಮಕ್ಕಳನ್ನೆಲ್ಲ ಒಮ್ಮೆ ಅಲ್ಲಿಗೆ ಈ ವರ್ಷದ ನಮ್ಮ ಒಂದು ದಿನದ ಕಾರ್ಯಕ್ರಮ ಅಲ್ಲಿ ಮಾಡುವಂಥ. ಅದಕ್ಕಿಂತ ಮುಂಚೆ ನಾವು ಅವರನ್ನು ಒಮ್ಮೆ ನಮ್ಮ ಕಾಲೇಜಿಗೆ ಪಾದಾರ್ಪಣೆ ಮಾಡಿಸಬೇಕು, ಅವರನ್ನು ಕರೆಬೇಕೆಂಬ ಭಾವನೆಯಲ್ಲಿ ಇವತ್ತು ಅದು ಸಾಧ್ಯವಾಯಿತು. ಸರ್, ತುಕಾರಾಮ್ ಸರ್, ತಮಗೂ ಕೂಡ ನನ್ನ ಆತ್ಮೀಯ ಒಂದು ಕಾಲೇಜಿಗೆ ನನ್ನ ಸ್ವಾಗತ. ವೇದಿಕೆಯಲ್ಲಿರುವಂಥ MD ಅವರೇ, ಪ್ರಾಂಶುಪಾಲರ್, ಅಡ್ಮಿನ್ ಮತ್ತು ಗವರ್ನಿಂಗ್ ಮೆಂಬರ್ಸ್ ಆದಂಥ ಸುನೀಲ್ ಸರ್, ಸುಂದರ್ ಗೌಡ ಅವರು, ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಇಲ್ಲಿ ನಮಗೆಲ್ಲ ನನ್ನ ಒಂದು ದೊಡ್ಡ ಸ್ನೇಹಿತರಾದಂಥ ಅಬ್ದುಲ್ ರಹಮಾನ್ ಆದರ್ಶ ಎಲೆಕ್ಟ್ರಾನಿಕ್ಸ್ನ ಮಾಲಕರು, ಎಲ್ಲ ನನ್ನ ಶಿಕ್ಷಕ ವೃಂದದವರು, ಮತ್ತು ಅದಕ್ಕಿಂತ ಮೊದಲು ನನ್ನ ವಿದ್ಯಾರ್ಥಿಗಳ ಪೋಷಕರಾದಂಥ ಇವತ್ತು 12 ಜನ ಸ್ತ್ರೀ ಮಾತೆಯವರು ಬಂದಿದ್ದಾರೆ, ಅವರಿಗೆ ಕೂಡ, ಅಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ರಶ್ಮಿ ಅಮ್ಮ ಬಂದು ಇವಾಗ ಕಿವಿಯಲ್ಲಿ ಹೇಳಿದರು, ಸರ್ ತಾವು ಮಾತಾಡಬೇಡಿ, ಒಂದು 5 ನಿಮಿಷ ಸಾಕು, ಇನ್ನು ತುಂಬ ಕಾರ್ಯಕ್ರಮಗಳು ಇದೆ ಅಂತ ಹೇಳಿ. ತುಂಬ ಕಾರ್ಯಕ್ರಮಗಳು ಇದೆ, ಟೀಚರ್ಸ್ಗೆ ಎಲ್ಲ ಕಾರ್ಯಕ್ರಮಗಳು ಇದೆ ಅಂತೇಳಿ. ನಾನು ಯಾವಾಗಲೂ ಮಕ್ಕಳಲ್ಲಿ ಮಾತಾಡುವವನೇ. ಆದರೆ ನನಗೆ ತುಂಬ ಸಂತೋಷ, ಯಾಕೆಂದರೆ ನಾವು 3 ವರ್ಷದಿಂದ ಇಲ್ಲಿ ಅಕ್ಷಯ ಕ್ಯಾಂಪಸ್ ಯಾವಾಗ ಸ್ಟಾರ್ಟ್ ಆಯಿತಾ ಆವಾಗ ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಸರಿ ಹೇಳಿದರು, ಕೆಳಗಡೆ ಜಾಗ ಇರಲಿಲ್ಲ, ಒಂದು ಹೋಗುವಂಥ ಇದರಲ್ಲಿ ಗುರುವಂದನೆ ಮಾಡಿದೆವು. ಆ ಗುರುವಂದನೆ ಕಾರ್ಯಕ್ರಮ ಪ್ರಥಮವಾಗಿ ನಾವು ಮಾಡಿದ ಕೆಲಸ ಅಂದರೆ ಅಲ್ಲಿ 4 ಜನ ಶಿಕ್ಷಕರನ್ನು ನಾನು ಗುರುತಿಸಿದೆ. 4 ಜನ ಯಾರಂದರೆ, ನನಗೆ ಯಾರು ಸರಿ ಹೇಳಿದ್ರು ಅದರ ಬಗ್ಗೆ, ಗುರುಗಳು ಯಾರು ಅಂತೇಳಿ. ನನಗೆ ಯಾರು ಗುರುಗಳಿದ್ರ, ನನ್ನ ಗುರುಗಳು ಯಾರು, ಪ್ರಾಥಮಿಕ ಶಾಲೆಯಲ್ಲಿ ಹೈಸ್ಕೂಲು ಲೆವೆಲಲ್ಲಿ ನನ್ನ ಗುರುಗಳನ್ನು
ನಾನು ಅವತ್ತು ಕರೆದು ನಾನು ಒಂದು ಅವರನ್ನು ಗುರುತಿಸಿದೆ. ಮತ್ತು ನನಗೆ ಒಂದು ಅಡಿಪಾಯ ಮಾಡಿಕೊಟ್ಟಂಥ ಗುರುಗಳು ಕೂಡ, ಯಾಕೆಂದರೆ ಆವಾಗ ಒಂದು ಜಾಗ ತಗೊಳ್ಬೇಕಿದ್ರೆ ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆ ಗುರುಗಳನ್ನು ಕೂಡ ನಾನು ಅಲ್ಲಿ ಗುರುತಿಸಿದೆ. ಅಲ್ಲಿಂದ ಸ್ಟಾರ್ಟ್ ಅಂತ ಮಕ್ಕಳೇ, ಅಲ್ಲಿಂದ ಸ್ಟಾರ್ಟ್ ಆದಂಥ ಈ 3ನೇ ವರ್ಷದ ಅಕ್ಷಯ ಗುರು ಪುರಸ್ಕಾರ ಇವತ್ತು ನಾವು ಪ್ರಥಮವಾಗಿ ನಾನು ಸರ್ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಒಟ್ಟಿಗೆ ಸೇರಿ ನಾವು ಮಾತಾಡುವಾಗ ನಾವು ಯಾರ್ಯಾರನ್ನು ಗುರುತಿಸಿದ ಕಳೆದ ವರ್ಷ ನಾವು ಜಿಲ್ಲಾ ರಾಜ್ಯ ಪ್ರಶಸ್ತಿ ಬೇರೆ ಬೇರೆ ಅವರನ್ನು ನಾವು ಕರೆದು ಗುರುತಿಸಿದೆವು. ಅವರಿಗೆ ಯಾವಾಗಲೂ ಬೇರೆ ಬೇರೆ ಒಂದು ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಬೇರೆ ಬೇರೆ ಆಗ್ತದೆ. ಆದರೆ ನಮ್ಮ ಮಕ್ಕಳ ಪೋಷಕರೇ ನಾನು ನೋಡ್ತಾ ಇದ್ದೇನೆ, ಅಂಗನವಾಡಿಯಿಂದ ಹಿಡಿದು ಪ್ರಾಥಮಿಕ ಹೈಸ್ಕೂಲು ಇವತ್ತು 12 ಜನ ಏನು ಸ್ತ್ರೀ ಮಾತೆಯರು ಬಂದಿದ್ದಾರೆ. ಅವರನ್ನು ನೋಡುವಾಗ ಅವರ ಡೀಟೇಲ್ಸ್ ನೋಡುವಾಗ ಅವರು ಎಲ್ಲೆಲ್ಲಿಂದ ಬಂದಿದ್ದಾರೆ. ಇವತ್ತು ನಿಜವಾಗಿ ಅವರ ಕಣ್ಣಲ್ಲಿ ಒಂದು ಆನಂದ ಭಾಸವಿತ್ತು. ನನ್ನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ನಾನು ಇಲ್ಲಿ ಒಂದು ಸನ್ಮಾನ ಸ್ವೀಕರಿಗೆ ನಾನು ಅರ್ಹನೆ ಅಂತ ಹೇಳುವಾಗ ಮೇಡಮ್ ಅವರು ಅಂಗನವಾಡಿಯಿಂದ ಅವರು ಮಾತಾಡಿದರು. ಅವಾಗ ಅವರಿಗೆ ಎಷ್ಟು ಒಂದು ಸಂತೋಷ, ಅವರಿಗಂತಲ್ಲ ಎಲ್ರಿಗೂ ಅವರ ಪರವಾಗಿ ಅವರು ಮಾತಾಡಿದರು. ಅಂಗನವಾಡಿ ನಾನು ಕಲಿಸಿಲ್ಲ, ನಾನು ಮಕ್ಕಳನ್ನು ಕಲಿಸಿಲ್ಲ, ಆದರೆ ಅವರು ಕಲಿಸಿದ್ದು ಅವರು ಪ್ರಥಮ ನಮ್ಮ ಶಾಲೆ ಅಂದರೆ ಒಂದು ಮನೆ ತಾಯಿ, ನಂತರ ಬರುವುದೇ ಅಂಗನವಾಡಿಯ ತಾಯಿಯಂದಿ. ಅವರು ಕಲಿಸಬೇಕಂತ ಇಲ್ಲ, ಅಲ್ಲಿ ಅವರ ನಮ್ಮ ಮಕ್ಕಳ ಶುಶ್ರೂಷೆ ಯಾರು ಮಾಡ್ತಾರ ಅವರೇ ತಾಯಿಯಂದಿ. ಅಂಥವರನ್ನು ನಾವು ಗುರುತಿಸುವುದು ಅದು ನಮ್ಮ ಹೆಮ್ಮೆಯ ಕೆಲಸ. ಇದು ನಮಗೆ ಬೇಕಾದ್ದು. ನಾವು ಇವತ್ತು ಈ ವರ್ಷದಿಂದ ನಾನು ಅದಕ್ಕೆ ಸರ್ ಹತ್ರ ಹೇಳಿದೆ, ಪ್ರಿನ್ಸಿಪಲ್ ಮತ್ತು ನಮ್ಮ ಎಡ್ಮಿನ್ ಹತ್ರ ಹೇಳಿದೆ, ಇನ್ನು ಯಾವುದಕ್ಕೂ ಪ್ರತಿ ವರ್ಷ ಕೂಡ ನಾವು ಇದೇ ಕೆಲಸವನ್ನು ಮಾಡುವ, ನಮ್ಮ ಮಕ್ಕಳ ಪೋಷಕರನ್ನು ನಾವು ಗುರುತಿಸುವ, ಅವರಿಗೆ ಒಂದು ವೇದಿಕೆ ಕೊಡುವ, ಆ ಪೋಷಕರ ಮೂಲಕ ನಮ್ಮ ಮಕ್ಕಳಿಗೆ ಒಂದು ಇದಾಗಲಿ. ಇದು ನಮಗೆ ಬೇಕಾದ ಮಕ್ಕಳೇ. ಸರ್ ತುಂಬ ಮಾರ್ಮಿಕವಾಗಿ ಸದನ್ನ ಉದಾಹರಣೆ ಸಹಿತ ತುಂಬ ಹೇಳಿದರು. ಗುರುಗಳು ಯಾಕೆ ಬೇಕು? ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಗುರು ಅಂತ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನಿಗೊಂದು ಗುರು ಇಲ್ಲದಿದ್ದರೆ ಅವ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವಾಗ ಗುರುಗಳು ಹೋಗಿ ನಾವು ಕಾಟಾಚಾರಕ್ಕೆ ಎಲ್ಲ ಮಕ್ಕಳಿಗೆ ಕೂಡ ಎಲ್ಲರೂ ಅಂತ ಹೇಳುವುದಿಲ್ಲ ನಾನು, ಆದರೆ ಆ ಸಂಸ್ಕಾರ ಸಂಸ್ಕೃತಿ ಎಲ್ಲ ಬಿಟ್ಟು ಹೋಗಿ ಈಗ ಆ ಶಾಲೆಯ ಆ ಶಿಕ್ಷಕರ ಆ ಗುರುಗಳ ಆ ಪರಿಚಯವೇ ಇಲ್ಲದಂತಾಗಿದೆ. ಮಕ್ಕಳೇ, ಒಂದು ದಿನ ನಾವು ಕೂಡ ಈ ವೇದಿಕೆಗೆ ನಾವು ಕೂಡ ಗುರುಗಳಾಗಿ ಬರುವವರು, ಎಲ್ಲ ಒಂದು ವಿಧದಲ್ಲಿ ನಾವು ಗುರುಗಳಾಗಿ ಬರುವವರು. ಯಾವಾಗಲೂ ಅದನ್ನು ಮನವರಿಕೆ ಮಾಡುವ, ನಮ್ಮ ಜೀವನದಲ್ಲಿ ನಾವು ಏನು ಬೇಕಾ ಅದನ್ನು ಮಾಡಿಸುವ. ಈ ರೀತಿಯಾಗಿ ಮುಂದೆ ಹೋದರೆ ಮಾತ್ರ ನಮ್ಮ ಜೀವನ 95 ಮಾರ್ಕ್ 98 ಮಾರ್ಕ್ ಅಲ್ಲ, ಅವ 35 ಮಾರ್ಕ್ ತಗೊಂಡ್ರು ಅವ ಪಾಸಾಗಿ ಬರ್ತಾನೆ. ಆದರೆ ಅವರ ಜೀವನದಲ್ಲಿ ಯಾವಾಗ ಮುಂದಕ್ಕೆ ಹೋಗ್ತಾನ, ನೀವು ಏಕಲವ್ಯ, ಅಭಿಮನ್ಯು, ಅವಾಗ ಸರ್ ಹೇಳಿದ್ರು ಕರ್ಣ, ಇವರ ಒಂದು ಪುರಾತನ ಕಾಲದ ಇದನ್ನು ಕೇಳಿ ಅವರು ಏನು ಮುಂದಕ್ಕೆ ಬಂದು ಈಗ ಅವರ ಹೆಸರು ಹೇಗೆ ಉಳಿದಿದೆ. ಸರ್ವಪಲ್ಲಿ ರಾಧಾಕೃಷ್ಣನವರ ಆ ಪರಿಚಯ ಕೂಡ ಹೇಳಿದರು. ಇದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಬೇಕದ್ದು. ಆ ಮೂಲಕ ನಾವು ಹೋಗುವಂತ ಹೇಳುತ್ತಾ ಇವತ್ತು ನಾವು ತುಂಬ ಸಂತೋಷ. ಯಾಕೆಂದರೆ ವರ್ಷ ನಮ್ಮ ಒಂದು ಶಿಕ್ಷಕ ವೃಂದದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಉಂಟು. ನೋಡಲಿಕ್ಕೆ ತುಂಬ ಎಲ್ಲ ನಮ್ಮ ಸರ್ ಹತ್ರ ಹೇಳಿದೆ ನಾನು ಬರುವಾಗಲೇ, ನಮ್ಮ ಕಾಲೇಜಲ್ಲಿ ಇರುವವರು ಎಲ್ಲ ಯಂಗ್ಸ್ಟರ್, ಆದರೆ ಅವರು ಯಂಗ್ಸ್ಟರ್ ಇದ್ದರೂ ಕೂಡ ಒಂದಕ್ಕಿಂತ ಒಂದು ಆದವರು, ಎಲ್ಲ ಟ್ಯಾಲೆಂಟ್. ನಾನು ಆವಾಗ ಹೇಳಿದೆ, ಸರಿ ಇದ್ದರೆ ಒಂದು ಮಧ್ಯಾಹ್ನ ನಂತರ ಸ್ವಲ್ಪ ನಿಲ್ಲಿ, 1-2 ಗಂಟೆ ಸಾಧಾರಣ ಒಂದು 10-12 ಡ್ಯಾನ್ಸ್ಗಳು ಏನೋ ಇದೆ ಟೀಚರ್ಸ್ನವರ, ಅವರ ಟೀಚರ್ಸ್ನ ಡ್ಯಾನ್ಸ್ ಏನೋ ಇದೆ, 2-3 ದಿನದಿಂದ ಪ್ರಯತ್ನ ಪಡ್ತಿದ್ದಾರೆ. ಗೇಮ್ಸ್ ಇದೆ. ಇದೆಲ್ಲ ಅವರಿಗೆ ನಮ್ಮ ಟೀಚರ ಮೂಲಕ ಮಕ್ಕಳಿಗೆ ಒಂದು ಉಡುಪು ಕೊಡಲಿಕ್ಕೆ ಪ್ರತಿಯೊಂದು ವಿಧದಲ್ಲಿ ಕೂಡ ಅವರು ಮುಂದೆ ಇದ್ದಾರೆ. ಅದಕ್ಕೆ ಈ ಸಲ ನಾನು ಲಾಸ್ಟ್ ಟೈಮೇ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದೆ, ಮಕ್ಕಳೇ ನಮ್ಮ ಕಾಲೇಜಿನ ಟೀಚರ್ಸ್ ಯಾರು ಇದ್ದಾರ, ಯಾರು ಯಾವ ಹೈಯರ್ ಎಜುಕೇಷನ್ ಮಾಡ್ತಿದ್ದಾರ,
ಇವಾಗಲೇ ನಮ್ಮ ಕಾಲೇಜಲ್ಲಿ ತುಂಬ ಜನ ಈಗ ಹೈಯರ್ ಎಜುಕೇಷನ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಅವರಿಗೆ ಯಾವುದೋ ಮಾಸ್ಟರ್ ಡಿಗ್ರಿ ಮಾಡಿದರೆ ಅಥವಾ ಇವಾಗಲೇ ಒಂದು KSET ಪಾಸಾಗಿ ಬಂದ ಭವ್ಯಶ್ರೀ ಮೇಡಮ್ ಅವರೆಲ್ಲ ಗುರುತಿಸ್ಲಿಕ್ಕಿದೆ. ನಮ್ಮ ಕಾಲೇಜ್ ಡೇ ಅಕ್ಷಯ ವೈಭವದಲ್ಲಿ ಎಲ್ಲರೂ ಯಾರು ಹೈಯರ್ ಎಜುಕೇಷನ್ ಮಾಡಿ ನಮ್ಮ ಕಾಲೇಜಲ್ಲಿ ಇದ್ದಾಗ ಮಾಡ್ತಾರ ಅವರು ನಾವೊಂದು ಗುರುತಿಸ್ಲಿಕ್ಕಿದೆ. ಅವರಿಗೆ ನಮ್ಮ ಕಾಲೇಜಿಂದ ಇಂತಿಷ್ಟು ಅಮೌಂಟ್ ಕೂಡ ನಾನು ಆವಾಗ ಲಾಸ್ಟ್ ಒಂದು ಘೋಷಣೆ ಮಾಡಿದೆ. PhD ಮಾಡುವವರು ತುಂಬ ಜನ ಮಾಡ್ತಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡುವವರು ಇದ್ದಾರೆ, B.Ed ಮಾಡಿ ಆಲ್ರೆಡಿ ಈಗ ಒಂದು 2 ಜನ ಮಾಡಿ ಆಗಿದೆ, ಬೇರೆ ಬೇರೆ ಎಕ್ಸಾಮಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ನಮ್ಮ ಟೀಚರ್ಸ್ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಾವು ಮ್ಯಾನೇಜ್ಮೆಂಟ್ ನಾವೆಲ್ಲ ಅವರಿಗೆ ಯಾವಾಗಲೂ ಅವರ ಹಿಂದುಗಡೆ ನಿಂತು ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ನಾವು ಕೊಡ್ತೇನೆ ಎಂಬ ಭರವಸೆ ಕೂಡ ನಾನು ಈ ವೇದಿಕೆಯಲ್ಲಿ ಎಲ್ಲ ಬಯಸ್ತೇನೆ. ಅದೇ ರೀತಿ ಮಕ್ಕಳಿಗೆ ಕೂಡ ನೀವು ಕೂಡ ಅಷ್ಟೇ. ನಾನು ಮಾರ್ಕಲ್ಲಿ ಅಂತ ಹೇಳೋದಿಲ್ಲ, ಮಾರ್ಕಲ್ಲಿ ಬೇಕು ನಮಗೆ 90-90ಕ್ಕಿಂತ ಹೆಚ್ಚು ಮಾರ್ಕ್ ನಮ್ಮ ಡಿಗ್ರಿಯಲ್ಲಿ 95ಕ್ಕಿಂತ ಹೆಚ್ಚು ಮಾರ್ಕ್ ಯಾರು ಬರ್ತಾರ ಅವರಿಗೂ ಕೂಡ ನಾನು ಒಂದು ಬೇರೆ ರೀತಿಯಲ್ಲಿ ಒಂದು ರೆಕಗ್ನೈಸ್ ಮಾಡಲಿಕ್ಕಿದೆ. ಅಲ್ಲದೆ ಯಾರು ರಾಷ್ಟ್ರಮಟ್ಟ ರಾಜ್ಯ ಮಟ್ಟಕ್ಕೆ ಬೇರೆ ಏನಾದರೂ ಒಂದು ಸ್ಪೋರ್ಟ್ಸ್ ಆಟೋಟ ಸ್ಪರ್ಧೆ ಇರಲಿ ಅಥವಾ ಬೇರೆ ಕಲ್ಚರ್ಲಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನೀವು ಕೂಡ ಒಂದು ದೊಡ್ಡ ಇದರಲ್ಲಿ ಒಂದು ದೊಡ್ಡ ವಿದ್ಯಾರ್ಥಿಯಾಗಿ ಒಂದು ಹೆಸರು ಗಳಿಸುವಂಥ ಬಂದರೂ ಕೂಡ ಅವರನ್ನು ಕೂಡ ನಾನು ಒಂದು ಬೇರೆ ರೀತಿಯಲ್ಲಿ ನಾನು ರೆಕಗ್ನೈಸ್ ಮಾಡ್ತೇನೆ ಮಕ್ಕಳೇ. ಯಾಕೆಂದರೆ ನಮ್ಮ ಮಕ್ಕಳು ಮುಂದೆ ಬಂದರೆ ಮಾತ್ರ ನಮಗೆ ಕೂಡ ಒಂದು ಅಕ್ಷಯದ ಹೆಸರು ಕೂಡ ಬರ್ತದೆ. ಯಾವಾಗಲೂ ನಾವು ಅದನ್ನು ನೋಡುವುದು. ಇದು ಬೆಳೆಯುತ್ತಿರೋ ಸಂಸ್ಥೆ ಆದ ಕಾರಣ ಎಲ್ಲರೂ ಒಂದು ಸಮಾನರಾಗಿ, ಇಲ್ಲಿ ರಾಜಕೀಯತ ಇಲ್ಲ. ನಾನು ಪ್ರಥಮವಾಗಿ ಹೇಳಿದ್ದೇನೆ, ಇಲ್ಲಿ ರಾಜಕೀಯವನ್ನು ಯಾವುದೇ ಇದರಲ್ಲಿ ತರೋದಿಲ್ಲ. ಧರ್ಮ ನಾವು ಎಲ್ಲರೂ ಒಂದೇ. ಯಾಕೆಂದರೆ ಭಗವಂತನು ನಾವು ಭೂಮಿಗೆ ಕಳಿಸುವಾಗ ಒಂದೇ ರಕ್ತ ವರ್ಣದಲ್ಲಿ ಕಳಿಸ್ತಾನೆ. ನಾವು ಇಲ್ಲಿ ಬಂದ ನಂತರ ಬೇರೆ ಬೇರೆ ವರ್ಣವನ್ನು ಮಾಡ್ತೇವೆ. ನಾವು ಬೇರೆ ಬೇರೆ ವರ್ಣ ಮಾಡಿ ಧರ್ಮ ಮಾಡಿ ನಾವು ಬೇರೆ ರೀತಿಯಲ್ಲಿ ನಾವು ಹೋಗ್ತೇವೆ. ನಮಗೆ ಅದು ಬೇಡ. ನಮ್ಮ ಜೀವನ, ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು, ಇದು ನಮಗೆ ಬೇಕಾದ್ದು. ಇದ ಕಾರಣ ನಾವು ಯಾವುದಕ್ಕೂ ಇಲ್ಲಿ ಒಳಗಡೆ ಅದನ್ನು ಆಸ್ಪದ ಮಾಡಲಿಕ್ಕೆ ಕೊಡುವುದಿಲ್ಲ. ನಾವೆಲ್ಲರೂ ಒಂದೇ ಭಾವನೆಯಿಂದ ಒಟ್ಟು ಹೋಗೋಣ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಆ ಚರಿತ್ರೆ ಮೂಲಕ, ಆ ಗುರುಗಳ ಮೂಲಕ ನಾವು ಒಟ್ಟಾಗಿ ಹೋಗೋಣ ಅಂತ ಹೇಳುತ್ತಾ ಎಲ್ರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯನ ಹೇಳುತ್ತಾ ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ವಂದನೆಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಅರ್ಪಿತ್ ಟಿಎ, ಆಡಳಿತಾಧಿಕಾರಿ, ಅಕ್ಷಯ ಕಾಲೇಜು, ಪುತ್ತೂರು. ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಒಂದು ವ್ಯಕ್ತಿಯಲ್ಲಿ ಜ್ಞಾನದ ಬೀಜವನ್ನು ಬಿತ್ತುವವನು ಗುರು, ಆ ಜ್ಞಾನದ ಸಸಿಯನ್ನು ಬೆಳೆಸುವವನು ಗುರು, ಆ ಜ್ಞಾನದ ಸಸಿಗೆ ಯಾವುದೇ ಅಜ್ಞಾನವೆಂಬಂಥ ಹುಳುಕು ಬರದಂತೆ ಕಾಪಾಡುವವನು ಗುರು. ಅಂತಹ ಗುರುಪೂರ್ವರಿಗೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ, ಹಾಗೆ ನನ್ನನ್ನು ಕಲಿಸಿ ನನ್ನನ್ನು ಈ ಸ್ಥಾನಕ್ಕೆ ತಂದಿರಿಸಿದಂತಹ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ಅಕ್ಷಯ ಕಾಲೇಜು ಪುತ್ತೂರು ಇದರ 2024-25ನೇ ಶೈಕ್ಷಣಿಕ ವರ್ಷದ ಶಿಕ್ಷಕರ ದಿನಾಚರಣೆಯ ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಶ್ರೀಯುತ ಜಯಂತ್ ನಡುಬೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಹಾಗೂ ನಮ್ಮಿಂದ ಅಕ್ಷಯ ಗುರು ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ, ಅಧ್ಯಕ್ಷರು, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಸಂಚಯನಗಿರಿ, ಬಂಟ್ವಾಳ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಆಡಳಿತ ನಿರ್ದೇಶಕಿ ಶ್ರೀಮತಿ ಕಲಾವತಿ ಜಯಂತ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೊಂದಿಗಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸಂಪತ್ಗೆ ಪಕ್ಕಳ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತ ಇರುವಂತಹ ವಿದ್ಯಾರ್ಥಿ ಸಂಘದ ನಾಯಕರಾದ ಜೀವನ್ ಕುಮಾರ್ ಹಾಗೂ ಪೂಜಿತಾ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ದೂರದ ಮಡಿಕೇರಿ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಇಲ್ಲಿಂದೆಲ್ಲ ಬಂದು ನಮ್ಮ ಪೋಷಕ ಶಿಕ್ಷಕರಿಗೂ ಕೂಡ ನಮ್ಮಿಂದ ಗೌರವಾರ್ಪಣೆ ಸ್ವೀಕರಿಸಿದ ಪೋಷಕ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಸುನೀಲ್ ಕುಮಾರ್ ಸರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಆಶಾ ಮ್ಯಾಮ್, ರಿಟೈರ್ಡ್ ಪ್ರಾಂಶುಪಾಲರು, ಗೋಕರ್ಣನಾಥೇಶ್ವರ PU ಕಾಲೇಜು, ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನೆರೆದಿರುವಂತಹ ಎಲ್ಲ ಉಪನ್ಯಾಸಕ ವೃಂದದವರಿಗೂ, ಉಪನ್ಯಾಸಕೇತರ ಬಂಧುವರಿಗೂ, ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಒಂದೇ ಮಾತಿನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಹಾಗೆ ನಮ್ಮ ಚಿರಪರಿಚಿತರು, ನಮ್ಮ ಆತ್ಮೀಯರು ಆಗಿರುವಂತಹ ಇಡೀ ನಮ್ಮ ಸಂಸ್ಥೆಯಲ್ಲಿ ಕಾರ್ಯಾಚರಿಸುವಂತಹ ಆದರ್ಶ್ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ನ ಮಾಲಕರಾಗಿರುವಂತಹ ಅಬ್ದುಲ್ ರೆಹಮಾನ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ, ಬಾಳು ಕೊಟ್ಟ ತಂದೆಯನ್ನು ಮರೆಯಬೇಡ, ಅನ್ನ ಕೊಟ್ಟ ರೈತನನ್ನು ಮರೆಯಬೇಡ, ಹಾಗೆ ನಮ್ಮನ್ನು ಸದಾ ಸುಜ್ಞಾನದೆಡೆಗೆ ಕರೆದೊಯ್ಯುವ ಶಿಕ್ಷಕರನ್ನು ಎಂದೂ ಮರೆಯಬೇಡ ಎನ್ನುತ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. All students have to wait for 5 minutes and you have set rest. Hello, 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 hello. Hello. I request all the dignitaries kindly be seated in front of the dais for few minutes. Are you all waiting for what? Are you all waiting for something? For what?
performance. It's already late, right? Already late, so we left only few minutes for the lunch. So, on behalf of Teachers' Day, so it's all your gorgeous teachers on stage to give one performance through a group song. So, with a big round of applause, you welcome all the teachers for this song. Are you ready? Thank you so much for the opportunity, and this is definitely we feel that yes, we are the teachers and we are in the right way and we teach you as well. Yes, thank you. On behalf of our college, we want to sing a beautiful song to all my dear students. Yes. The first performance. Are you excited for the more performance? So let's give a pause here and curiosity ಇದೆ ತುಂಬಾ ಚೆನ್ನಾಗಿ